ಪುತ್ತೂರು ಭಾಗದಲ್ಲಿ ಶಕ್ಕೋಕ ಈಗ ಕಾಣಿಸಿಕೊಳ್ಳೋದು ಕಡಿಮೆ ಆಗಿದೆ ಅನ್ನುವಂಥದ್ದು. ಇಲ್ಲಿ ಅಶೋಕ್ ರೈ ಇದ್ದಾರೆ, ಏನನ್ನು ಸಾಧಿಸಬಲ್ಲ ಛಲ ಇದ್ದವರಿದ್ದಾರೆ. ಮತ್ತೆ ನಾನೇನು ಬರಲಿ, ಇಲ್ಲಿ ಬಂದು ಕುಂತೂರಾಗ ಬಡತನ ಜಾಸ್ತಿ, ಎಲ್ಲ ಹಳ್ಳಿ, ಮತ್ತೆ ಶಾಲೆಗೆ ಹೋಗೋ ಮಕ್ಕಳೇ ಕಡಿಮೆ. ನನ್ನ ಇಡೀ ಬಯಲಲ್ಲಿ 2 ಮಕ್ಕಳು ಹೋಗ್ತಾ ಇದ್ದದ್ದು. ಸರಕಾರವೇ ನಿಮಗೆ ಶೂ ಕೊಡ್ತದೆ, ಊಟ ಕೊಡ್ತದೆ, ಮೊಟ್ಟೆ ಕೊಡ್ತದೆ, ಹಾಲು ಕೊಡ್ತದೆ, ಅಪ್ಪ ಕೊಡುವುದಿಲ್ಲ, ಅಮ್ಮ ಕೊಡುವುದಿಲ್ಲ. ಅದನ್ನೆಲ್ಲ ಕೊಟ್ಟರು ಮಕ್ಕಳು ಬರುವುದಿಲ್ಲ ಹೇಳುವಾಗ ಅಲ್ಲಿ ಯಾರ್ದೋ ಒಂದು ತಪ್ಪಿದೆ, ಆ ತಪ್ಪು ತಿದ್ದಬೇಕು. ಇವತ್ತು ನನ್ನ ಗ್ರಾಮದಲ್ಲಿ ಎಲ್ಲ ಹುಡುಗರು ಡಿಗ್ರಿ ಸಿ ಆದವರೆಲ್ಲ ಇದ್ದಾರೆ. ಈ ಗರ್ಭಿಣಿ ಹೆಂಗಸಿನ ಕೈ ಕಾಲು ಊದಿಕೊಂಡ್ರೆ ಕ್ರಮ ಪ್ರಕಾರ ಡಾಕ್ಟ್ರಲ್ಲಿ ಹೋಗಿ ಇದು ಮಾಡಬೇಕು. ಆದರೆ ಹಳ್ಳಿಯವರು ಅದಕ್ಕೆ ಮಂತ್ರಿಸಿ ನೂಲು ಕಟ್ಟುದು. ಡಾಕ್ಟ್ರ್ ಅಂದರೆ ಭಯ. ಅಂಥವರನ್ನು ಆಸ್ಪತ್ರೆಗೆ ನಾನೇ ಕರ್ಕೊಂಡು ಹೋಗೋದು, ನನ್ನದೇ ಖರ್ಚಲ್ಲಿ. ಅವರನ್ನು ಇದು ಮಾಡಿದ ಕಾರಣ ಅದು ನನ್ನನ್ನು ಮೆಟ್ಟಲಾಗಿ ಮೇಲೆ ತಗೊಂಡು. ಹೆತ್ತವರ ತಲೆಯಲ್ಲಿ ನನ್ನ ಮಗ ಇಂಗ್ಲೀಷ್ ಮಾತಾಡಿದರೆ ನಾನೇ ಭಾರಿ ದೊಡ್ಡ ಜನ ಅಂತ. ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಮಕ್ಕಳಿಗೆ ಆಟೋಟ ಎಲ್ಲಿ ಉಂಟು? ನಮ್ಮ ಕಾಲದಲ್ಲಿ ಪ್ರತಿದಿನ ಒಂದು ಪಿರಿಯಡ್ ಆಟಕ್ಕೆ ಅಂತ ಇತ್ತು, ಒಂದು ಪಿರಿಯಡ್. ಈಗ ಆಟದ ಗ್ರೌಂಡೇ ಇಲ್ಲ. ಇನ್ನೊಂದು ಕನ್ನಡಕ್ಕೆ ಸ್ವಚ್ಛ ಕನ್ನಡ ಬೇಕು. ಅದು ಈಗಿನ ಮಟ್ಟಿಗೆ ಇರುವುದು ಯಕ್ಷಗಾನದಲ್ಲಿ ಮಾತ್ರ. ರಾಜಕೀಯದಲ್ಲಿ ಯಾವುದು ಸರಿ ಇರಲಿ ತಪ್ಪಿರಲಿ, ನೀವು ವಿರೋಧ ಪಕ್ಷ ಆಗಿದ್ರೆ ಆಡಳಿತದವನನ್ನು ಬೈಬೇಕು, ಆಡಳಿತ ಪಕ್ಷದವರಾದರೆ ಇದೇ ಮಾಡ್ತಾ ಹೋಗುದು. ನೀವು ನೆನೆಸ್ಬೋದು ಚಕ್ಕೊಕ್ಕನಿಗೆ ಏನು ಕೆಲಸ ಇಲ್ಲ ಅಂತ. ಹಾಗೆ ಚಕ್ಕೊಕ್ಕನಿಗೆ ಏನು ಪುರುಸೊತ್ತು ಇಲ್ಲ. ಈಗಲೂ ವೀಕ್ಷಕರ ನಮಸ್ಕಾರ. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಗೌತಮ್ ಶೆಟ್ಟಿ. ಇವತ್ತಿನ ಕಾರ್ಯಕ್ರಮ ಓರ್ವ ವಿಶೇಷ ಅತಿಥಿಯ ಜೊತೆಗೆ ಒಂದು ವಿಶೇಷವಾದ ಸಂವಾದ ಕಾರ್ಯಕ್ರಮ. ಕಡಬ ತಾಲೂಕಿನಲ್ಲಿ ಇದೇ ಆಗಸ್ಟ್ 29ರಂದು 5ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯೋದಕ್ಕಿದೆ. ಈ ಸಮ್ಮೇಳನ ಅಧ್ಯಕ್ಷರಾಗಿ ನಮ್ಮ ಪುತ್ತೂರಿನ ಚಿರಪರಿಚಿತ ಮುಖ, ಜೊತೆಗೆ ಕಡಬಕ್ಕೂ ಅಷ್ಟೇ ಚಿರಪರಿಚಿತರು, ಶಾಸಕಿಯಾಗಿ ಬಹಳಷ್ಟು ಜನಪರ ಕೆಲಸಗಳನ್ನು ಮಾಡಿ ಜನರ ಪ್ರೀತಿಯ ಅಕ್ಕ ಅಂತಲೇ ಕರೆಸಿಕೊಂಡಂತಹ ಶಕುಂತಳಾ ಟಿ ಶೆಟ್ಟಿಯವರು, ಶಕ್ಕು ಅಕ್ಕ ಅಂತಾನೆ ಕರೆಸಿಕೊಳ್ತಾ ಇರುವಂಥವರು. ಸೊ ಸಮ್ಮೇಳನದ ಅಧ್ಯಕ್ಷರಾಗಿ, ಅಂದರೆ 5ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಕಡಬ ತಾಲೂಕು ಕುಂತೂರು ಪದವಿನ ಶಕುಂತಳಾ ಮೇಡಮ್ ಅವರು ಆಯ್ಕೆಯಾಗಿರುವಂಥದ್ದು. ಸೊ ನಾವು ಈ ಹಿಂದೆ ಕೂಡ ಶಕುಂತಳಾ ಟಿ ಶೆಟ್ಟಿಯವರ ಜೊತೆಗೆ ಮಾತುಕತೆಯನ್ನು ಮಾಡಿದ್ದೀವಿ. 2023ರ ಚುನಾವಣೆಗೆ ಒಂದಷ್ಟು ಸಮಯಗಳ ಹಿಂದೆ ಅವರ ಒಂದಷ್ಟು ರಾಜಕೀಯ ಚಿಂತನೆಗಳನ್ನು, ಆಲೋಚನೆಗಳ ಬಗ್ಗೆ ನಾವು ನಿಮ್ಮ ಮುಂದೆ ಒಂದಷ್ಟು ವಿಚಾರಗಳನ್ನು ಇಟ್ಟಿದ್ದೇವೆ ಅನ್ನುವಂಥದ್ದು. ಆದರೆ ಈ ಬಾರಿ ಅವರ ಸಾಹಿತ್ಯದ ಬದುಕಿನ ಬಗ್ಗೆ, ಅವರ ಕಲಾ ಬದುಕಿನ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವಾಗಿ ಈ ಒಂದು ಸಂವಾದವನ್ನು ನಾವು ಮಾಡ್ತಾ ಇರುವಂಥದ್ದು. ಅದು ಯಾಕೆ ಅನ್ನುವಂಥದ್ದನ್ನು ಮುಂದಿನ ಹಂತದಲ್ಲಿ ತಮಗೆ ತಿಳಿತಾ ಹೋಗುತ್ತೆ. ಸೊ ಮೊದಲನೆಯದಾಗಿ ನಾನು ಶಕುಂತಳಾ ಟಿ ಶೆಟ್ಟಿ ಅವರನ್ನ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮೇಡಮ್ ನಮಸ್ತೆ. ನಮಸ್ತೆ. ಈಗಾಗಲೇ ಗೊತ್ತಿದೆ ಶಕುಂತಳಾ ಟಿ ಶೆಟ್ಟಿಯವರ ಬಗ್ಗೆ ಹೆಚ್ಚಿನ ಪರಿಚಯವನ್ನು ನಾನು ಪುತ್ತೂರು, ಕಡಬ ಮಾತ್ರ ಅಲ್ಲ, ಇಡೀ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಮಾಡಬೇಕಾದಂತಹ ಅಗತ್ಯ ಇಲ್ಲ. ಆದರೆ ಹೊರಗಿನವರಿಗೆ ಒಂದಷ್ಟು ಮಾಹಿತಿಗಾಗಿ ಒಂದಷ್ಟು ಅವರ ಪರಿಚಯವನ್ನು ನಾನು ಇಡ್ತೇನೆ. ದಿವಂಗತ ಹೆಣ್ಮಕಜೆ ಪಟೇಲ್ ನಾರಾಯಣ ಅಡ್ಡಿಯಂತಾಯ ಹಾಗೂ ದಿವಂಗತ ಬೋಳ್ಯಗುತ್ತು ಸಂಜೀವಿ ಅಡ್ಡಿಯಂತಾಯ ದಂಪತಿಯ ಪುತ್ರಿಯಾಗಿ 1/3/1947ರಲ್ಲಿ ಜನಿಸಿರುವಂತಹ ಶಕುಂತಳಾ ಟಿ ಶೆಟ್ಟಿಯವರು, ನಾನು ಈಗಾಗಲೇ ಹೇಳಿದ ಹಾಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸವನ್ನು ಮಾಡ್ತಾ ಇರುವಂಥವರು. ಇದೀಗ ಕರಾವಳಿ ಲೇಖಕಿಯರ ಮತ್ತು ವಾಚಕಿಯರ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. 1970ರಲ್ಲಿ ತಮ್ಮ ಸಾಮಾಜಿಕ ಸೇವೆಯನ್ನು ಆರಂಭ ಮಾಡಿದಂಥವರು. 1978ರಲ್ಲಿ ಕುಂತೂರಿನಲ್ಲಿ ಮಹಿಳಾ ಮಂಡಲ, 80ರಲ್ಲಿ ವಿದ್ಯಾ ಸರಸ್ವತಿ ಯುವತಿ ಮಂಡಲದ ಸ್ಥಾಪಕಾಧ್ಯಕ್ಷೆಯಾಗಿ ಸೇವೆ ಸಲ್ಲಿಸಿದರು. 80-85ರ ಅವಧಿಯಲ್ಲಿ ತಾಲೂಕು, ಜಿಲ್ಲಾ, ವಿಭಾಗ ಮಟ್ಟದ ಕಿರುಪದ್ಯಗಳು, ಭಾವಗೀತೆ ಸಹಿತ ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಸುಮಾರು 40ಕ್ಕೂ ಹೆಚ್ಚು ಪ್ರಶಸ್ತಿ ಪುರಸ್ಕಾರಗಳನ್ನು ಆ ಸಂದರ್ಭದಲ್ಲಿ ಪಡೆದುಕೊಂಡಿದ್ದರು. 88ರಿಂದ 95ರ ತನಕ ಕುಂತೂರು ಪದವು ಮಲೆನಾಡು ವಿಕಾಸ ಸಮಿತಿ ನಿರ್ದೇಶಕರಾಗಿ, 87ರಿಂದ 1995ರವರೆಗೆ ತಾಲೂಕು ಮಹಿಳಾ ಮಂಡಲದ ಒಕ್ಕೂಟದ ಅಧ್ಯಕ್ಷರಾಗಿ, 97ರಿಂದ 2005ರ ತನಕ ಜಿಲ್ಲಾ ಮಹಿಳಾ
ಸಂಘದ ಉಪಾಧ್ಯಕ್ಷೆಯಾಗಿ 97ರಿಂದ 2005ರವರೆಗೆ ಸಮರ್ಪಣಾ ಮಹಿಳಾ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾಗಿ, ಜೊತೆಗೆ 96ರಿಂದ 2009ರವರೆಗೆ ಅಲಂಕಾರು ಶ್ರೀ ಭಾರತಿ ಹಿರಿಯ ಪ್ರಾಥಮಿಕ ಶಾಲೆಯ ಆಡಳಿತ ಮಂಡಳಿ ಅಧ್ಯಕ್ಷರಾಗಿ, 95ರಿಂದ 97ರವರೆಗೆ ಆಕಾಶವಾಣಿ ಕೃಷಿ ರಂಗದಲ್ಲಿ ಸದಸ್ಯ ಸಲಹೆಗಾರರಾಗಿ ಸುಮಾರು 70ಕ್ಕಿಂತಲೂ ಹೆಚ್ಚು ರೇಡಿಯೋ ಕಾರ್ಯಕ್ರಮಗಳನ್ನು ಕೂಡ ಕೊಟ್ಟಿದ್ದಾರೆ. ಮುಖ್ಯವಾಗಿ ಬಡವರು, ದೀನದಲಿತರ ನೋವಿಗೆ ಒಂದು ವಿಶೇಷವಾಗಿ ಸ್ಪಂದಿಸುವಂತಹ ಗುಣ ಹೊಂದಿರುವಂತಹ ಇವರು ಜನಪರ ಹೋರಾಟಗಳಲ್ಲಿ ಕೂಡ ತೊಡಗಿಸಿಕೊಂಡಂತವರು, ರಾಜಕೀಯದಲ್ಲಿ ಮಾಡಿರುವಂತಹ ಕೆಲಸಗಳು ನಮಗೆಲ್ಲರಿಗೂ ಕೂಡ ಹೆಚ್ಚಾಗಿ ಗೊತ್ತಿರುವಂಥದ್ದು. ಜೊತೆಗೆ ಗಣೇಶೋತ್ಸವ, ದೈವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಯುವಜನ ಮೇಳ, ಪ್ರಬಂಧ, ಕಥೆಗಳು, ಕವನ ರಚನೆ, ಭಾಷಣ ಇತ್ಯಾದಿ ಎಲ್ಲದರಲ್ಲೂ ಕೂಡ ಭಾಗವಹಿಸಿದ್ದಾರೆ. ಅದರ ಜೊತೆಗೆ ಮುಖ್ಯವಾಗಿ ಸಹಕಾರಿ ಕ್ಷೇತ್ರದಲ್ಲೂ ಕೂಡ ಇವರ ಕೊಡುಗೆಗಳು ಸಾಕಷ್ಟಿದೆ. ಅಲಂಕಾರು ಸಿಎ ಬ್ಯಾಂಕ್ನ ನಿರ್ದೇಶಕರಾಗಿ, ಅಧ್ಯಕ್ಷರಾಗಿ, ಜೊತೆಗೆ ಪುತ್ತೂರು TAPCMS ನಿರ್ದೇಶಕರಾಗಿ, ಪುತ್ತೂರು ತಾಲೂಕು ರಬ್ಬರ್ ಬೆಳೆಗಾರರ ಮತ್ತು ಮಾರಾಟಗಾರರ ಸಂಸ್ಕರಣಾ ಸಹಕಾರ ಸಂಘ, ಜಿಲ್ಲಾ ಮಹಿಳಾ ಕೋಆಪರೇಟಿವ್ ಬ್ಯಾಂಕ್ನ ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಜಿಲ್ಲಾ ಮಹಿಳಾ ಕೋಆಪರೇಟಿವ್ ಬ್ಯಾಂಕ್, ಪುತ್ತೂರು ಸ್ವಾಭಿಮಾನಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿರ್ದೇಶಕರಾಗಿ ಹಾಗೂ ಈಗಾಗಲೇ ಹೇಳಿದ ಹಾಗೆ ಕರಾವಳಿ ಲೇಖಕಿಯರ ಮತ್ತು ವಾಚಕಿಯರ ಸಂಘದ ಅಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇವರು ಬರೆದಿರುವಂತಹ ಕೃತಿಗಳಿಗೆ ಒಂದಷ್ಟು ಪ್ರಶಸ್ತಿ ಪುರಸ್ಕಾರಗಳು ಕೂಡ ಬಂದಿದೆ. ಅದರ ಬಗ್ಗೆ ಮುಂದಿನ ಹಂತದಲ್ಲಿ ಒಂದಷ್ಟು ಮಾಹಿತಿಯನ್ನು ಕೊಡ್ತೇನೆ ಅನ್ನುವಂಥದ್ದನ್ನು ಹೇಳ್ತಾ, ಬಹುಶಃ ಇಷ್ಟು ವಿಚಾರಗಳು ಹೆಚ್ಚಿನವರಿಗೆ ತಿಳಿದಿರೋದಕ್ಕೆ ಸಾಧ್ಯ ಇಲ್ಲ. ಇವರ ರಾಜಕೀಯ ಬದುಕು, ಅವರ ಹೋರಾಟದ ಬದುಕನ್ನು ನಾವೆಲ್ಲರೂ ಕೂಡ ಹತ್ತಿರದಿಂದ ಗಮನಿಸಿರುವಂಥದ್ದು. ಆದರೆ ಅದರ ಹಿಂದಿನ ಈ ಒಂದು ಕಲಾ ಬದುಕು ಅಥವಾ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ಮಾಡಿರುವಂತಹ ಕೃಷಿಯ ಬಗ್ಗೆ ಒಂದಷ್ಟು ಬೆಳಕು ಚೆಲ್ಲುವ ಪ್ರಯತ್ನ ಇದರ ಮೂಲಕ ಆಗುತ್ತೆ ಅಂತ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದಾನೆ. ಈಗ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ ಮೇಡಮ್, ಹೇಗೆ ಅನಿಸ್ತಾ ಇದೆ, ಏನು ಹೇಳ್ತೀರಿ ಅಂತ? ಸಂತೋಷ ಆಗ್ತಾ ಇದೆ. ಯಾಕಂದರೆ ಒಂದು ಹಳ್ಳಿಯ ಜಾಗದಲ್ಲಿ ಬಹಳಷ್ಟು ವರ್ಷ ಇದ್ದು ನೆನೆಸದ ಬಂದ ಭಾಗ್ಯ ಅಂತ, ಬಯಸದೆ ಬಂದ ಭಾಗ್ಯ ಇದು. ಆದರೆ ನನಗೆ ಅನಿಸಿದ್ದೇನಂತ, ಎಂತೆಂಥ ವ್ಯಕ್ತಿಗಳು ಇರುವ ಜಾಗದಲ್ಲಿ ನನಗೆ ಅವಕಾಶ ಸಿಕ್ಕಿದ್ದು ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಹೌದು, ಅಂದರೆ ಒಂದು ಗುರುತಿಸಿ ತಮ್ಮನ್ನು ಆಯ್ಕೆ ಅವ್ರು ಮಾಡಿದ್ದು. ಯಾಕಂದರೆ ಸತ್ಯವಾಗಿಯೂ ನಾನು ಅವರು ನನಗೆ ಫೋನ್ ಮಾಡಿದಾಗ ನಾನೇನು ದೊಡ್ಡ ಸಾಹಿತಿ ಅಲ್ಲ, ನನಗೆ ಬೇಡ ಅಂತ ಹೇಳಿದೆ, ಆಗೋದಿಲ್ಲ ಅಂತ. ಅವರು ಬಿಡಲೇ ಇಲ್ಲ. ಎಲ್ಲರೂ ಯಾರು ಅಲ್ಲಿ ಸೇಸಪ್ಪಗಳು ಫೋನ್ ಮಾಡಿದರು, ಐತಪ್ಪ ನಾಯ್ಕರು ಫೋನ್ ಮಾಡಿದರು, ನಾರಾಯಣ್ ಭಟ್ರು ಫೋನ್ ಮಾಡಿದರು, ಎಲ್ಲ ಅಲ್ಲಿ ಅವರೆಲ್ಲ ಮಾಡಿದಾಗ, ಯಾಕಂದರೆ ನಾನು ಅಲ್ಲಿಯ ಅವಳೇ ಆದ ಕಾರಣ ಎಲ್ಲರೂ ಒತ್ತಾಯ ಮಾಡಿ, ಅದು ನೀವು ಕರಾವಳಿ ಲೇಖಕಿಯರ ಸಂಘದ ಅಧ್ಯಕ್ಷರು ಇಲ್ಲ ಹೇಳಿದರೆ ಹೇಗೆ ಅಂತ ಒಪ್ಪಿಕೊಳ್ಬೇಕು ಅಂತ ನನ್ನ ಒಪ್ಪಿಗೆ ಇಲ್ಲದಿದ್ದರೂ ಅವರು ಹಾಕಿದರು. ಅದು ಒಂದು ಮಟ್ಟಿಗೆ ಹೆಮ್ಮೆ ಅನ್ನಿಸ್ತದೆ, ಸಂತೋಷ ಅನ್ನಿಸ್ತದೆ. ಯಾಕಂದರೆ ಅದೇ ಫೀಲ್ಡಲ್ಲಿ ಇದ್ದವಳಾದರೆ ಬೇರೆ, ನಾನು ಎಲ್ಲದರಲ್ಲೂ ಮಿಕ್ಸಿಂಗ್, ಅಂಥದ್ರಲ್ಲೂ ನನ್ನನ್ನು ಗುರುತಿಸಿದಾರಲ್ಲ, ಅದು ಮಹಿಳೆಯರನ್ನು ಗುರುತಿಸುವುದು ಬಹಳ ಕಡಿಮೆ ಅಂತ ಅಲ್ಲಿ ಗುರುತಿಸಿದ್ದಾರೆ. ಅದಕ್ಕಾಗಿ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ, ಕೃತಜ್ಞತೆಗಳನ್ನು ಹೇಳ್ತೀರಿ ಅನ್ನುವಂಥದ್ದು. ಸೊ ಮುಖ್ಯವಾಗಿ ಮೊದಲು ಕಡಬ ಮತ್ತು ಪುತ್ತೂರು ತಾಲೂಕು ಒಂದೇ ಇತ್ತು, ಈಗ ಕಡಬ ಪ್ರತ್ಯೇಕಗೊಂಡಿದೆ. ಸೊ ಅಲ್ಲಿ ಕೂಡ ಒಂದು ಸಾಹಿತ್ಯ ಪರಿಷತ್ನ ಘಟಕ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಸೊ ಸಾಹಿತ್ಯ ಕ್ಷೇತ್ರವನ್ನು ನೀವು ಗಮನಿಸಿದರೆ ಎಳವೆಯಿಂದಲೇ ಅದರಲ್ಲಿ ತೊಡಗಿಸಿಕೊಂಡು ಬಂದಿದ್ರಿ. ಈ ಒಂದು ಕಡಬ ತಾಲೂಕಿನ ಸಾಹಿತ್ಯ ಕ್ಷೇತ್ರದ ಬಗ್ಗೆ ಮಾತನಾಡೋದಿದ್ರೆ ಏನು ಹೇಳ್ತೀರಿ ಅಂತ? ನನಗೆ ಅಂದರೆ ನಾನು ಸಾಹಿತ್ಯ ಅಂತ ಈಗಲೂ ಒಪ್ಪಿಕೊಳ್ಳೋದಿಲ್ಲ. ಯಾಕಂದರೆ ಬರೆಯೋದಿಲ್ವ, ಬರೀತೇನೆ, ಆಸಕ್ತಿ ಇದೆ. ಆಸಕ್ತಿ ಅಂದರೆ ಆಸಕ್ತಿ ಹುಟ್ಟಿದ್ದು ನಾನು ಯುವತಿ ಮಂಡಲದಲ್ಲೆಲ್ಲ ಇದ್ದೆಲ್ಲ. ಹೌದು. ಆಗ ನಮಗೆ ತಾಲೂಕು ಅಲ್ಲಿ ಗೆದ್ದವರು ಜಿಲ್ಲೆಯಲ್ಲಿ ಗೆದ್ದವರು ಹಾಗೆ ಹೋಗುದು. ಜಿಲ್ಲೆಯಲ್ಲಿ ಗೆದ್ದವರನ್ನು ಆಕಾಶವಾಣಿಗೆ ಕರೆದ್ರು ಭಾಷಣದಲ್ಲಿ. ಫಸ್ಟ್ ಬಂದದ್ದು, ಫಸ್ಟ್ ನಾವು ಇಬ್ಬರು ಬಂದಿದ್ದೆವು, ಸೆಕೆಂಡ್ ಒಬ್ಬರು ಬಂದಿದ್ದರು, ಮೂವರನ್ನು ಕರೆದಿದ್ರು. ಆಗ ಬೈಂದೂರಿನಿಂದ ಸುಳ್ಯದವರೆಗೆ ಜಿಲ್ಲೆ ಇತ್ತು. ಆಗ ನಮಗೊಂದು ಕಾರ್ಯಕ್ರಮ ಯುವತಿ ಮಂಡಲಕ್ಕೆ ಕೊಡ್ತೇವೆ, ನೀವು ಬನ್ನಿ ಅಂತ ಹೇಳಿದರು. ಮೊದಲು ನಮ್ಮ ಇದು ಮಾಡಿದರು. ಇದಕ್ಕೆ ಯಾರೋ ಬರೆದದ್ದು ನಾಟಕ ಎಲ್ಲ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ಹೋದೆವು. ಹೋಗಿ ಅಲ್ಲಿ ಹೋದಾಗ ಇದು ಯಾರು ಬರೆದದ್ದು ಗೊತ್ತಿಲ್ಲ, ಈ ಹಾಡು ಯಾರು ಬರೆದದ್ದು ಗೊತ್ತಿಲ್ಲ. ಅವರ ಒಪ್ಪಿಗೆ ಇಲ್ಲದೆ ಆಗುವುದಿಲ್ಲ ಹೇಳಿದರು. ಅವರನ್ನು ಎಲ್ಲಿ ಹುಡುಕ್ಲಿಕ್ಕೆ ಹೋಗೋದು, ನಿರಾಸೆಯಿಂದ ಬಂದೆವು. ಅಪರೂಪಕ್ಕೆ ಒಂದು ಜೀಪು ಮಾಡಿ ಎಲ್ಲರೂ ಹೋದ್ದು, ಹಳ್ಳಿ 80ರಲ್ಲಿ. ಹೌದು. ಆಗ
ನಾನು ಹೇಳಿದೆ, ಯಾಕೆ ಬೇಸರ ಮಾಡ್ತೀರಿ, ಬರೆಯುವ ನಾವೇ, ಯಾರು ಬರೆಯುವುದು, ಯಾರು ಬರೆಯೋದಿದ್ರೆ ನಾನೇ ಬರೆಯುವುದು ಅಂತ. ಶಾಲೆಗೆ ಹೋಗುವಾಗ ಏನೋ ನಮ್ಮ ಶಾಲಾ ಇದರಲ್ಲಿ ಬೋರ್ಡಲ್ಲಿ ಹಾಕ್ತಾರೆ ನಾವು, ನೋಟಿಸ್ ಬೋರ್ಡಲ್ಲಿ. ಹೌದು, ಅಂಥದ್ದಕ್ಕೆ ಒಂದೊಂದು ಬರೀತಾ ಇದ್ದೆವು, ಅದರ ಮೇಲೆ ಬಿಟ್ಟದ್ದು. ಆದರೆ ಹಾಗೆ ಬರೀಲಿಕ್ಕೆ ಪ್ರಾರಂಭ ಮಾಡಿದೆ. ಒಂದು ನಾಟಕ ಬರೆದೆ, ಅದಕ್ಕೆ ರತ್ನವರ್ಮ ಹೆಗಡೆ ಪ್ರಶಸ್ತಿ ಬಂತು. ಹಾಗೆ ಸ್ವಲ್ಪ ಸ್ವಲ್ಪ ಬರೀತಾ ಇದ್ದೆ. ಅಂದ್ರೆ ನೀವು ಬರ್ದದ್ದು ಫಸ್ಟ್ ನಾಟಕ, ಅಂದ್ರೆ ಇದಕ್ಕೆ ನಿಮ್ಮ ಅದರಲ್ಲಿ ಬರ್ದವಳೆ ಸ್ವಲ್ಪ ದೊಡ್ಡದಾಗಿ ಒಂದು ಬರ್ದಾಗ ಪತ್ರಿಕೆಯಲ್ಲಿತ್ತು, ಧರ್ಮಸ್ಥಳದ ರತ್ನವರ್ಮ ಹೆಗಡೆ ಇದಕ್ಕೆ ತುಳು ನಾಟಕ ಕಳಿಸಿ ಅಂತ ಬರ್ದವರು, ಸ್ಪರ್ಧೆಗೆ ಕಳಿಸಿದೆವು. ನನಗೆ ಇದು ಬಂತು, ಪ್ರಶಸ್ತಿ ಬಂತು. ಒಂದು ಹೆಮ್ಮೆ ಆಯಿತು. ಆದ ಕಾರಣ ಸಾಹಿತ್ಯ ಹಾಗಾಯಿತು. ಓದುವ ಹುಚ್ಚು ಇತ್ತು ನನಗೆ. ಕಾದಂಬರಿ ಓದುವುದು, ಅದರಲ್ಲೂ ಪತ್ತೆದಾರಿ ಓದುವುದು ಬಹಳ ಇದಿತ್ತು. ಹಳ್ಳಿ ಆದ ಕಾರಣ ನನ್ನ ಗಂಡ ಊರಿಗೆ ಹೋದವರು, ಇಲ್ಲಿ ಉಪ್ಪಿನಂಗಡಿಗೆ ಹೋದವರು ಇದರಿಂದ ಲೈಬ್ರರಿಯಿಂದ ತಂದದ್ದು ಮಾತ್ರ ಆಗ್ತಿತ್ತು. ಅಂತೂ ಓದುವ ಹುಚ್ಚು ಈ ಸಣ್ಣ ಸಣ್ಣದು ಬರೀಲಿಕ್ಕೆ ಶುರು ಮಾಡಿತ್ತು. ನನ್ನ ಯಾವುದು ಸಮಾಜ ದೊಡ್ಡದಾದಾಗೆ, ಅಂದರೆ ಫಸ್ಟಿಗೆ ಅಲಂಕಾರ ಮಂಡಲ, ಈ ರಾಮಕುಂಜ ಆಗಲಿ, ಕೊಯ್ಲ ರಾಮಕುಂಜ, ಹಳೆನೇರಂಕಿ, ಅಲಂಕಾರ, ಕುಂತೂರು, ಪೆರಬೆ, ಅದು ಒಂದು ಮಂಡಲ ಪಂಚಾಯತ್ ಬಂದಾಗ. ಹಾಗೆ ಎಲ್ಲ ನನ್ನ ಕಾರ್ಯಕ್ಷೇತ್ರ ಅಲ್ಲಿಂದಲೇ ಪ್ರಾರಂಭ ಆದ್ದು. ನನ್ನ ಗಂಡ ರಾಮಕುಂಜದಲ್ಲಿ ಪ್ರಥಮವಾಗಿ, ಅವರು ಬೆಳ್ತಂಗಡಿಯಲ್ಲಿ ಇದ್ದವರು, ಟ್ರಾನ್ಸ್ಫರ್ ಆಗಿ ಅಲ್ಲಿಗೆ ಬಂದದ್ದು. ಅಲ್ಲಿಂದ ನನ್ನ ಇದು ಪ್ರಾರಂಭ ಆಯಿತು. ಅಲ್ಲಿಂದ ಸೊ ನೀವು ಫಸ್ಟಿಗೆ ಬರೀಲಿಕ್ಕೆ ನಿಮಗೆ ಪ್ರೇರಣೆ ಅಂತ ಓದುವುದೇ ನಿಮಗೆ ಪ್ರೇರಣೆ ಆಯಿತು. ನೀವು ಮೊದಲು ಒಂದು ಈ ಕಥೆಯನ್ನು ಹೇಳಿದ್ರಿ, ಅದಕ್ಕಿಂತ ಮುಂಚೆ ಬಾಲ್ಯದಲ್ಲಿ ಈಗ ಆ ಒಂದು ಮೊದಲ ನಾಟಕ ಬರಿಬೇಕು ಅಂತಾದ್ರೆ ಅದಕ್ಕಿಂತ ಮುಂಚೆ ಒಂದಷ್ಟು ಬರೆದ ಅನುಭವ ಬೇಕಲ್ಲ? ಇದಕ್ಕೆ ಆಕಾಶವಾಣಿಗೆ ಒಂದು 10 ನಿಮಿಷದ ಒಂದು ಅಂಕದ ನಾಟಕ ಎಲ್ಲ ಬರೀಲಿಕ್ಕೆ ಶುರು ಮಾಡಿದೆ. ಒಂದು ಯಾಕಂದರೆ ಒಂದು ಇದು ಎಷ್ಟನೇ ವಯಸ್ಸಲ್ಲಿ ನಿಮ್ಮದು? ಆಗ ಸಾಧಾರಣ 29 ವರ್ಷ. ಆ ಟೈಮಲ್ಲಿ ನಮಗೆ ಕಾರ್ಯಕ್ರಮ ಆಗಬೇಕಲ್ಲ, ಕೆಲವು ಪದ್ಯ ಇದು ಮಾಡೋದು, ಪದ್ಯವನ್ನು ಪದ್ಯವು ನಮ್ಮದೇ, ತಾಳವು ನಮ್ಮದೇ, ರಾಗವು ನಮ್ಮದೇ, ನಾವೇ ಹಾಕಿ ಈ ಹುಡುಗಿಯರಿಗೆಲ್ಲ ಪ್ರಾಕ್ಟೀಸ್ ಮಾಡೋದು. ಮತ್ತು ಸ್ವಲ್ಪ ಪ್ರಬಂಧ ಬರೀತಿದ್ದೆ, ಕೆಲವು ಭಾಷಣದಾಗಿ ಬರೆದು ಒಬ್ಬೊಬ್ಬರಿಗೆ ನಾನೇ ಕೊಡೋದು. ಆಗ ಒಂದು ಸಣ್ಣ ಸಣ್ಣ ನಾಟಕ ಬರೀತಿದ್ದೆ. ಆಗ ಕಂಡಿದ್ದು ಇದು ರೇಡಿಯೋಕ್ಕೆ ಇದಾಗ್ತದೆ, ನಾವು ಸ್ಟೇಜಲ್ಲಿ ಮಾಡ್ತಿದ್ರೆ ಈ 5 ನಿಮಿಷ ಆಚೆ ಈಚೆ ಹೋಗ್ಲಿಕ್ಕೆ ಬೇಕು. ಆದ ಕಾರಣ ಸ್ವಲ್ಪ ದೊಡ್ಡದು ಬರೆಯುವ ಅಂತ ಬರೆದೆ, ಪೊತ್ಸಬದಕ್ಕೆ ಅಂತ ಹೇಳಿ. ಅದಕ್ಕೆ ಪ್ರಶಸ್ತಿ ಬಂತು. ಹಾಗೆ ಮತ್ತೆ ನನ್ನ ಇದು ವಿಸ್ತಾರ ಆದಾಗೆ ಬರೆಯುವುದು ಕಡಿಮೆ ಆಯಿತು ಸ್ವಲ್ಪ, ಹಾಗೆ ಇತ್ತು. ಈಗ ಓಕೆ, ಅಂದರೆ ನೀವು ಮೊದಲಿಗೆ ಅಂದರೆ ನಿಮ್ಮ ಸಣ್ಣ ವಯಸ್ಸಿನಲ್ಲಿ ಮೊದಲಿಗೆ ಬರೆದಂಥದ್ದು ಯಾವುದಾದ್ರು ನೆನಪು ಉಂಟಾ? ಅದಕ್ಕೆ ಪ್ರೇರಣೆ ಎಂತಾದರೂ ಉಂಟಾ? ಅಲ್ಲ, ಅದಂದರೆ ಸ್ಕೂಲಿಗೆ ಹೋಗ್ತಾ ಇದ್ದಾಗ ಸ್ಕೂಲ್ ಮ್ಯಾಗಝಿನ್ ಇದೆ, ಅದಕ್ಕೆ ಏನಾದರೂ ಬರೀರಿ ಹೇಳ್ತಾರೆ. ಆಗ ನಮ್ಮ ಕ್ಲಾಸ್ ಟೀಚರ್ಸು ಬರೀರ, ನೀವು ಹಾಡೋದೇನು ಅಂತ, ನಾವು ಹೆಣ್ಮಕ್ಳು ಹೆಚ್ಚಾಗಿ ಹಾಡ್ತಾ ಇದ್ದೇವಲ್ಲ, ಬರೀರಿ ಹೇಳುವಾಗ ಯಾವುದೋ ಒಂದು ನಮ್ಮ ಮಾಸ್ಟರ್ಗಳೊಂದು ಇದು ಮಾಡ್ತಾಯಿದ್ರು. ವಾರದಲ್ಲಿ ನಮಗೆ ಡಿಬೇಟ್ ಅಂತ ಇತ್ತು, ಅಥವಾ ಯಾರೋ ಅಧ್ಯಾಪಕರು ಇಲ್ಲದ ಪಿರಿಯಡಲ್ಲಿ ಒಬ್ಬರು ಮಾಸ್ಟ್ರು ಬಂದರೆ ಅವರು ಸುಮ್ಮನೆ ಕೂತ್ಕೊಳ್ಳುವಾಗ ಒಂದು ವಿಷಯ ಕೊಡೋದು. ಏನು ಅಂತ ಹೇಳಿದರೆ, ಪ್ರಕೃತಿ, ನಿಮ್ಮ ಕಲ್ಪನೆಯಲ್ಲಿ ಪ್ರಕೃತಿಯ ಬಗ್ಗೆ ಒಂದು ಕವನ ಬರೀರಿ ಅಂತ. ಅದು ಕವನ ಆಗ್ತದ ಭವನ ಆಗ್ತದ ಗೊತ್ತಿಲ್ಲ, ಆದರೂ ಅದರಲ್ಲಿ ಒಳ್ಳೇದಿದ್ದದನ್ನು ಆ ಮ್ಯಾಗಝಿನ್ನಲ್ಲಿ ಹಾಕ್ತಿದ್ರು. ಅದು ದೊಡ್ಡ ಬೋರ್ಡ್ ಮಾಡಿ ಅದರಲ್ಲಿ ಹಾಕ್ತಿದ್ರು. ಆಗ ನಮ್ಮದು ಬಂದುಬಿಟ್ರೆ ನಾವು ಬಹಳ ದೊಡ್ಡ ಜನ, ದೊಡ್ಡ ಸಾಧನೆ ಮಾಡಿದ ಹಾಗೆ ರುಚಿ ಹಿಡಿದದ್ದು. ಓಕೆ, ಸೊ ಅಂದರೆ ಬಹುಶಃ ಶಾಲೆಗಳಲ್ಲಿ ನಮಗೆ ಸಿಗುವಂಥ ಪ್ರೋತ್ಸಾಹವೇ ಇದಕ್ಕೆಲ್ಲ ಕಾರಣ ಮತ್ತೆ ಹೌದು. ಸೊ ಅದಕ್ಕೆ ಅಂದರೆ ಮನೆಯಲ್ಲಿ ಕೂಡ ನಿಮಗೆ ಸಪೋರ್ಟ್ ಇತ್ತು? ಅಪ್ಪ ಅಮ್ಮ ಬಹಳ ಬರೆಯುವುದಕ್ಕೆ, ಹಾಡುವುದಕ್ಕೆ, ಕಲೆಗೆ ಎಲ್ಲದಕ್ಕೂ ಪ್ರೋತ್ಸಾಹ ಕೊಡುವವರು. ಸೊ ಆ ಸಂದರ್ಭದಲ್ಲಿ ನೀವು ಭಾಗವಹಿಸಿದಂಥ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು? ಇಲ್ಲ, ಸ್ಕೂಲಿಗೆ ಹೋಗ ಆ ಕಾಲದಲ್ಲಿ ಹೆಣ್ಣು ಮಕ್ಕಳು ಬಹಳ
ಸ್ಕೂಲ್ ಡೇಯಲ್ಲೆಲ್ಲ ಡ್ಯಾನ್ಸ್ ಮಾಡೋದು ಅದು ಇದು ಮಾಡ್ತಿದ್ದೆವು. ಹೆಚ್ಚು ನಾಟಕಕ್ಕೂ ಆಗ ಬಿಡ್ತಿರಲಿಲ್ಲ. ಹೆಣ್ಮಕ್ಳು ನೀವೆಲ್ಲ ರಾತ್ರಿ ಅದೆಲ್ಲ ಬೇಡ ಅಂತ ಹೇಳ್ತಿದ್ರು. ಆದರೆ ಡ್ಯಾನ್ಸಿಗೆ ಅಥವಾ ವಾಕ್ಯದಕ್ಕೆಲ್ಲ ಬಿಡ್ತಾಯಿದ್ರು. ನನ್ನ ತಂಗಿಯರಿಗೆ ಆಗುವಾಗ ಸ್ವಲ್ಪ ನಾಟಕಕ್ಕೂ ಪ್ರೋತ್ಸಾಹ ಕೊಡ್ತಾಯಿದ್ರು. ನಾವು ದೊಡ್ಡದಾಗಿ ನಾವು ಒತ್ತಾಯ ಮಾಡ್ತಿದ್ದೆವು. ನನ್ನ ಕಾಲದಲ್ಲಿ ಸ್ವಲ್ಪ ನಾಟಕಕ್ಕೆಲ್ಲ ಬೇಡ ಅಂತೇಳಿ, ಅದು ಆ ಕಾಲ ಅಲ್ವಾ. ನನಗೆ ಮದುವೆ ಆಗಿಯೇ 60 ವರ್ಷ ಆಗ್ತಾ ಬಂತು. 60 ವರ್ಷ ಆಯಿತು. ಆಗಿರುವಾಗ ಸಣ್ಣದಿರುವಾಗ ಆಯ್ತಲ್ಲ, ಆಗ ಹೆಣ್ಣು ಮಕ್ಕಳನ್ನೆಲ್ಲ ಮೇಕಪ್ ಮಾಡುವ ಅಂಥ ದೃಷ್ಟಿ. ಮೇಕಪ್ ಮಾಡುವವರು ಗಂಡಸರು ಅಲ್ಲೆಲ್ಲ ಬೇಡ ಅಂತ ಹೇಳುವಂಥ ಒಂದು ಇದಿತ್ತು. ಆಗ ಗಂಡಸರೇ ಹೆಂಗಸರ ವೇಷವನ್ನು ಹಾಕಿ ನಾಟಕದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದದ್ದು. ಸೊ ಆ ಮೂಲಕ ನಿಮ್ಮದು ಶುರು ಆಯಿತು. ಆಮೇಲೆ ಇದರಲ್ಲಿ ನೀವು ಸಕ್ರಿಯವಾಗಿ ಅಂತ ಕೆಲಸ ಮಾಡಿ ಅಂದರೆ ಬರೆಯೋದಕ್ಕೆ ಅಂಥದ್ದು ನಿಮಗೆ ಬಹುಶಃ ಅವಕಾಶಗಳು ಸಿಕ್ಕಿತ್ತಾ ಅಂತ? ನಾ ಹೇಳಿದೆಲ್ಲ, ಅದು ನಮಗೆ 10-20 ಪ್ರೋಗ್ರಾಮ್ ಆಕಾಶವಾಣಿಗೆ ಕೊಟ್ಟದ್ದು. ವರ್ಷದಲ್ಲಿ ಒಂದು ಅದು ಪ್ರತಿ ತಿಂಗಳು ಕೊಡೋದಿಲ್ಲ ಆಕಾಶವಾಣಿಯಲ್ಲಿ. 2 ತಿಂಗಳಿಗೆ 3 ತಿಂಗಳಿಗೆ ಕೊಡೋದು. ಯುವತಿ ಮಂಡಲಕ್ಕೆ ಬೇರೆ ಕೊಡ್ತಿದ್ರು, ಮಹಿಳಾ ಮಂಡಲಕ್ಕೆ ಬೇರೆ ಕೊಡ್ತಿದ್ರು. ಅಲ್ಲಿ ಮಾಡುವವರೇ ಇದರಲ್ಲಿ ಮಾಡ್ತಾ ಇದ್ದದ್ದು. ಆದರೆ ಕಾರ್ಯಕ್ರಮ ನಾನೇ ಬರಿಬೇಕಷ್ಟೇ. ಜೊತೆಗೆ ನಮ್ಮನ್ನು ಸಂವಾದಕ್ಕೆ ಅಥವಾ ಬೇರೆ ಕಾರ್ಯಕ್ರಮಕ್ಕೆ ಭಾಷಣಕ್ಕೆ ವಿಷಯ ಕೊಟ್ಟು ಲಘು ಬರಹ ಎಲ್ಲ ಬರೆಸಿ ಕಾರ್ಯಕ್ರಮ ಕೊಡ್ತಾಯಿದ್ರು. ಹಾಗೆ ಒಂದು 10-20 ಕಾರ್ಯಕ್ರಮ ರೆಡಿ ಮಾಡಿದ್ದೆ. ಅದು ಬರೋಕ್ಕೆ ಪ್ರೋತ್ಸಾಹ ಆಯಿತು. ಮತ್ತು ನನಗೇನಾಯ್ತು ಅಂದರೆ, ನಾನು ಹುಟ್ಟಿ ಬೆಳೆದದ್ದು ಪೇಟೆ, ನಾನು ಹೋಗಿ ಬದುಕಿದ್ದು ಹಳ್ಳಿ. ಈ ವಿಚಿತ್ರ ಬದುಕು ಅಂತ ಅನಿಸ್ತಿತ್ತು. ಅದನ್ನು ಬರೀಲಿಕ್ಕೆ ಒಂದು ಅವಕಾಶ ಆಯಿತು. ಹಳ್ಳಿ ಅಂದರೆ ಏನು ಅಂತ ಗೊತ್ತಿಲ್ಲದವನಿಗೆ ತೋರಿಸಿಕೊಡುವ ಅವಕಾಶ ಆಯಿತು. ಅದು ಬರಹದಲ್ಲಿ ಮುಂದೆ ಹೋಗ್ತಾ ಇತ್ತು. ಎಲ್ಲಿ ನನ್ನ ರಾಜಕೀಯ ಬದುಕು ಸ್ವಲ್ಪ ಜೋರಾಯ್ತಾ, ಆಗ ಅದು ಸ್ವಲ್ಪ ಕಡಿಮೆ ಆಯಿತು. ಓಕೆ, ಈಗ ಆಕಾಶವಾಣಿ ಅಂತ ಹೇಳಿದ್ರಿ ಅಂದರೆ ಬಹುಶಃ ಆಕಾಶವಾಣಿ ಎಲ್ಲರಿಗೂ ಆ ಸಮಯದಲ್ಲಿ ಅಷ್ಟೊಂದು ಸುಲಭದಲ್ಲಿ ಆಕಾಶವಾಣಿಯನ್ನು ತಲುಪೋದು ಸಾಧ್ಯ ಆಗ್ತಿರ್ಲಿಲ್ಲ. ನೀವು ಹೇಗೆ? ಅದೇ ನಾನು ಜಿಲ್ಲಾ ಮಟ್ಟದ ಇದರಲ್ಲಿ ಭಾಷಣದಲ್ಲಿ ಫಸ್ಟ್ ಬಂದೆ. ಭಾಷಣದಲ್ಲಿ ಫಸ್ಟ್ ಬಂದ 3 ಕರೆದು ಯುವ ಜನರ ಪಾತ್ರ ಅಂತ ನೆನಪು ನನಗೆ. ಸಬ್ಜೆಕ್ಟ್ ಆ ಬಗ್ಗೆ ನಮಗೆ ಚರ್ಚೆ ಇಟ್ಟರು 3 ನಾವೇ 3, ಅವರಲ್ಲಿ ಮಾಡ್ರೇಟ್ರು ಒಬ್ಬರು. ಹಾಗೆ ಮಾಡಿ ಅದರಲ್ಲಿ ಏನೋ ಮಾತಾಡಿದ್ದು ಚೆನ್ನಾಗಿ ಆಗಿತ್ತ ಏನೋ. ಆಗ ಹೇಳಿದರು, ಏನಂದರೆ ನಿಮ್ಮ ಯುವತಿ ಮಂಡಲಕ್ಕೋ ಮಹಿಳಾ ಮಂಡಲಕ್ಕೆ ಕಾರ್ಯಕ್ರಮ ಕೊಡ್ತೇವೆ, ರೆಡಿ ಬನ್ನಿ ಅಂತ. ಹಾಗೆ ಸ್ಟಾರ್ಟ್ ಆಯಿತು. ಸೊ ಅಲ್ಲಿ ಆ ಮೂಲಕ ನೀವು ಆಕಾಶವಾಣಿ ಮಾಡಿದ್ರು. ಅಲ್ಲಿ ಸುಮಾರು 70 ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇನೆ. ಮತ್ತು ಅವರೇ ನನ್ನನ್ನು ಆಕಾಶವಾಣಿ ಕೃಷಿ ರಂಗಕ್ಕೆ ಸಲಹಾ ಸಮಿತಿಗೆ ಮೆಂಬರ್ ಮಾಡಿದರು 95ರಿಂದ 97. ಓಕೆ. ಸೊ ಮೊದಲಿಗೆ ಶುರುವಾದದ್ದು ಆಯಿತು, ಆಮೇಲೆ ಮದುವೆ ಆಯಿತು, ಆಮೇಲೆ ಕೂಡ ಮುಂದುವರಿಯಿತು. ಸೊ ಮೊದಲಿಗೆ ನೀವು ಜಾಸ್ತಿ ಆ್ಯಕ್ಟಿವ್ ಇದ್ದರೆ ಮತ್ತೆ ಆ್ಯಕ್ಟಿವ್ ಇರುವಂಥದ್ದು ಅಂತ? ನನಗೆ ರಾಜಕೀಯ ಇದಕ್ಕೆಲ್ಲದಕ್ಕಿಂತ ಹೆಚ್ಚು ಸಾಮಾಜಿಕದಲ್ಲಿ ಇದು. ಸಾಮಾಜಿಕಕ್ಕೆ ನನ್ನ ಮದುವೆ ಆದ್ದು 67ರಲ್ಲಿ. ನಾನು 70ರಲ್ಲಿ ಕುಂತೂರಿಗೆ ಯಾವಾಗ ಬಂದಿದ್ದೇನೆ, ಅಲ್ಲಿ ಕುಂತೂರಾಗ ಅಲ್ಲಿ ಬಡತನ ಜಾಸ್ತಿ, ಎಲ್ಲ ಹಳ್ಳಿ, ಮತ್ತು ಶಾಲೆಗೆ ಹೋಗೋ ಮಕ್ಕಳೇ ಕಡಿಮೆ. ನನ್ನ ಇಡೀ ವಯಲಲ್ಲಿ 2 ಮಕ್ಕಳು ಹೋಗ್ತಾ ಇದ್ದದ್ದು. ಅವರ ಪ್ರೋತ್ಸಾಹ ಇರಲಿಲ್ಲ. ಅಲ್ಲ ಯಾಕೆ ಅಂತ, ಹಳ್ಳಿಯವರದ್ದು ಶಾಲೆಗೆ ಹೋಗಿ ಅಂತ ಹೇಳಿದರೆ ನಾಯಿ ಅಂತ ಕೇಳುವಂಥವ್ರು. ಅವರು ನಮ್ಮನ್ನು ಒಂಥರ, ನಾನು ಬಹುಶಃ ಶೋಕೇಸಲ್ಲಿ ಇಟ್ಟೆ ಇದರಾಗಿ ಅಕ್ಕನನ್ನು ನೋಡಿ ಎಲ್ಲವನ್ನೂ ನನ್ನನ್ನು ನೋಡಿ ಒಂದು ವಿಶೇಷ ವ್ಯಕ್ತ ಮಾಡ್ತಾಯಿದ್ರು. ಅಂತಲ್ಲಿ ಅವರಿಗೆ ಯಾಕೆ ಎಜುಕೇಷನ್ ಬೇಕು, ಯಾಕೆ ನಾವು ಕಲಿಬೇಕು, ಅವರಿಗೆ ಹೇಳಿ ಹೇಳಿ ನಾನು ಹೆಚ್ಚು ಮಾತಾಡ್ತಿರ್ಲಿಲ್ಲ. ನಾನು ಲಿಮಿಟ್ ಮಾತಾಡೋದು ಹಿಂದೆ. ಆದರೆ ಅವರಿಗೆ ಹೇಳಿ ಹೇಳಿ ನಾನು ಭಾಳಷ್ಟು ಹೌದು. ಹಾಗೆ ಅವರನ್ನು ಇವತ್ತು ನನ್ನ ಗ್ರಾಮದಲ್ಲಿ ಎಲ್ಲ ಹುಡುಗರು ಡಿಗ್ರಿ ಸಿ ಆದವರೆಲ್ಲ ಇದ್ದಾರೆ ಅಂತ ಇದಕ್ಕೆ ಮುಂದೆ ಹೋದರು. ಆಗ ಎಷ್ಟಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು,
ಈ ಗರ್ಭಿಣಿ ಹೆಂಗಸಿನ ಕೈ ಕಾಲು ಊದಿಕೊಂಡ್ರೆ ಬಾತು ಇದಾದರೆ ಕ್ರಮ ಪ್ರಕಾರ ಅದಕ್ಕೆ ಉಪ್ಪು ತಿನ್ನಬಾರ್ದು, ಡಾಕ್ಟ್ರಲ್ಲಿ ಹೋಗಿ ಇದು ಮಾಡಬೇಕು. ಆದರೆ ಹಳ್ಳಿಯವರು ಅದಕ್ಕೆ ಮಂತ್ರಿಸಿ ನೂಲು ಕಟ್ಟೋದು. ನಾನು ಅವರಿಗೆ ಹೇಳಿದ ತಕ್ಷಣ ಅಕ್ಕನ ಹತ್ರ ಹೋಗಬೇಡಿ, ಅವರು ಡಾಕ್ಟ್ರಲ್ಲಿ ಹೇಳ್ತಾರೆ ಅಂತ. ಡಾಕ್ಟ್ರ್ ಅಂದರೆ ಭಯ, ಹಳ್ಳಿ ಮದ್ದೇನೋ ಮಾಡ್ತಾರೆ. ಅಂಥವರನ್ನು ಆಸ್ಪತ್ರೆಗೆ ನಾನೇ ಕರ್ಕೊಂಡು ಹೋಗೋದು, ನನ್ನದೇ ಖರ್ಚಲ್ಲಿ. ನಮ್ಮದೇ ಖರ್ಚು ಅಂತ ಹೇಳಿದರೆ ಆಗ ಕಡಬಕ್ಕೆ ಹೋಗಬೇಕಿದ್ರೆ 30 ಪೈಸೆ ಅಂತ ಕಾಣ್ತದೆ ಬಸ್ಸಿಗೆ. ಹಾಗೆ ಅವರನ್ನು ನಾವು ಕರ್ಕೊಂಡು ಹೋಗಿ ಅವರನ್ನು ಇದು ಮಾಡಿದ ಕಾರಣ ಅದು ನನ್ನನ್ನು ಮೆಟ್ಟಲಾಗಿ ಮೇಲೆ ತಗೊಂಡು ಒಂದು ರೀತಿ ನಿಮ್ಮ ಮೇಲೆ ಒಂದು ವಿಶ್ವಾಸ ಜನರಿಗೆ ಬರಲಿಕ್ಕೆ ಶುರು ಆಯಿತು ಅಂತ. ಅಂದರೆ ಬಹುಶಃ ನಿಮಗೆ ಅಲ್ಲಿ ಆ ಜನರಲ್ಲಿ ಈ ರೀತಿಯ ಒಂದು ಅಭಿರುಚಿಗಳನ್ನು ಬೆಳೆಸುವಂಥದ್ದು, ಅವರನ್ನು ಒಂದು ರೀತಿ ಈ ಹೊಸ ಪ್ರಪಂಚಕ್ಕೆ ಪರಿಚಯಿಸುವುದೇ ಒಂದು ರೀತಿಯ ಕೆಲಸ ಆಗಿತ್ತು ಅದು. ನಿಮಗೆ? ನಾನು ಫಸ್ಟಿಗೆ ಅಲ್ಲಿ ಹೋದರೆ ಕೂತು ಅಳ್ತಿದ್ದೆ, ತಂದೆ ತಾಯಲ್ಲಿ ಜಗಳ ಮಾಡ್ತಿದ್ದೆ. ನಮ್ಮ ಇಡೀ ಫ್ಯಾಮಿಲಿಯಲ್ಲಿ ಹಳ್ಳಿಗೆ ಕೊಟ್ಟಿರೋದೇ ನನ್ನನ್ನು. ಎಲ್ಲ ಇರೋದು ಬಾಂಬೆಯು ಮೆಡ್ರಾಸು ಎಲ್ಲೆಲ್ಲ ಇರೋದು, ಹಳ್ಳಿಯಲ್ಲಿ ನಾನೇ ಇರೋದು. ಅದಕ್ಕೆ ಜಗಳಾಡ್ತಿದ್ದೆ. ಆಗ ನನ್ನ ಗಂಡ ಹೇಳ್ತಾ ಇದ್ರು, ನೋಡು ನೀನು ಅವರೊಟ್ಟಿಗೆ ಸೇರಿ ಅವರನ್ನು ನಿನ್ನ ಹಾಗೆ ಮಾಡಲಿಕ್ಕೆ ನೋಡಬೇಕು, ಆಗ ಒಂದು ಜೀವನದಲ್ಲಿ ಸಾಧಿಸಿದ ಇದು ಬರ್ತದೆ. ನೀನು ಬಾಂಬೆ ಚೆನ್ನೈ ಅಂತ ಹೇಳಿದರೆ ಆಗ್ತದ ಅಂತ ಹೇಳ್ತಾ ಇದ್ರು. ಅದು ನನಗೆ ಪ್ರೋತ್ಸಾಹ ಆಯಿತು. ಅಂದರೆ ಅವರು ಶಿಕ್ಷಕರಾಗಿದ್ದರು? ಹೌದು. ಸೊ ಅವರ ಪ್ರೋತ್ಸಾಹವೇ ನನಗೆ ಎಲ್ಲದಕ್ಕೂ ಕಾರಣ ಆಯಿತು. ಓಕೆ, ಪುಸ್ತಕನ ಅವ್ರು ತಂದು ಕೊಡ್ತಾ ಇದ್ರು ಅಂತ. ಹೌದು. ಓಕೆ, ಸೊ ಈಗ ಹೇಳಿದ್ರಿ ಈ ರೀತಿ ಸಿಚುವೇಶನ್ ಇತ್ತು, ಹಳ್ಳಿಗೆ ಬಂದೆ, ಜನರಲ್ಲಿ ಒಂದು ರೀತಿಯ ಅರಿವಿನ ಕೊರತೆ ಇತ್ತು, ಅವರಿಗೆ ಅರಿವನ್ನು ತುಂಬಿ ಅವರನ್ನು ಮೇಲೆತ್ತುವಂಥ ಒಂದು ರೀತಿ ಪ್ರಯತ್ನ, ಒಂದು ರೀತಿ ನೀವು ಮಾರ್ಗದರ್ಶಕರಾಗಿದ್ರಿ ಅಂತ. ಸೊ ಮತ್ತೆ ಹೇಗೆ ನೀವು ಅಲ್ಲಿ ಒಂದು ಸಾಹಿತ್ಯದ ಒಂದು ಅಭಿರುಚಿಯನ್ನು ಅಲ್ಲಿ ಸ್ಥಳೀಯರಲ್ಲಿ ಎಲ್ಲ ಹುಟ್ಟಿಸಿದ್ರಿ ಅಂತ? ಸಾಹಿತ್ಯ ಅಂದರೆ ಏನು? ನಮ್ಮ ಏನು ಸಮಾಜದಲ್ಲಿ ನಡೀತದ ಅಥವಾ ನಮ್ಮಲ್ಲಿ ಏನು ಇದೆಯಾ ಅದನ್ನು ಸಮಾಜಕ್ಕೆ ಅರ್ಪಣೆ ಮಾಡುವುದೇ ಸಾಹಿತ್ಯ. ಅದು ನೀವು ಜನಪದ ಇದಿರ್ಬೋದು, ಯಾವುದೇ ಇರ್ಬೋದು. ಆ ಸಾಹಿತ್ಯದ ಎಲ್ಲ ಕಲೆ ಪ್ರಕಾರಗಳು ಸಮಾಜಕ್ಕೆ ಬೇಕಾದಂಥ ವಿಷಯವನ್ನು ಕೊಡುವುದನ್ನು ಯಾವುದೋ ರೀತಿಯಲ್ಲಿ. ಈಗ ನಾಟಕ ಏನು, ಸಮಾಜದಲ್ಲಿ ಹೀಗೀಗೆ ಆಗ್ತದೆ ಅಂತ ಹೇಳುವುದು ತೋರಿಸೋದು. ಯಕ್ಷಗಾನ ಏನು, ಹೀಗೀಗೆ ಆಗಿತ್ತು, ಅದಕ್ಕೆ ಹೀಗೆ ಫಲ ಸಿಕ್ಕಿತ್ತು ಅಂತ ತೋರಿಸೋದು. ಸಾಹಿತ್ಯವೂ ಅಷ್ಟೇ, ಅದನ್ನೇ ಬರೆದು ತೋರಿಸುವುದಕ್ಕೆ, ಬರೆಯುವುದಕ್ಕೆ ನಿಮಗೆ ಅವಕಾಶ ಬೇಕು. ನಿಮಗೆ ಕಲ್ಪನೆಗೆ ಬೇಡ, ನಿಮ್ಮ ಆಲೋಚನೆಗೆ ಬೇಡ. ನೀವು ನೀವೇ ಸಾಹಿತ್ಯ ಆಗಬೇಕಿದ್ರು ನೀವು ಕಷ್ಟ ಬರಬೇಕು ಅಂತೆಲ್ಲ. ಶಕೋಕ ಕಷ್ಟ ಬಂದದ್ದನ್ನು ನೀವು ನೋಡಿ ಅದನ್ನು ಬರಹದಲ್ಲಿ ಬರಿಬಹುದು. ಅಥವಾ ನೀವು ಒಂದು ಕೆಳಮಟ್ಟದಿಂದ ಭಾರಿ ಎತ್ತರಕ್ಕೆ ಹೋದನ್ನು ನಾನು ನೋಡಿದರೆ ಅದನ್ನು ನಾನು ನಿಮ್ಮನ್ನು ಸೇರಿಸಿ ಬರಿಬೋದು. ಅದು ನೀವು ಬರೆದಂಥ ದಾಟಿ ಇದೆ ಅಲ್ಲ, ಅದರಲ್ಲಿ ಅದು ಎತ್ತರ ತಗ್ಗಿಗೆ ಸ್ವಲ್ಪ ಸಾಹಿತ್ಯ ಒಳ್ಳೆಯದು ಅಂತ ಹೇಳೋದು ಒಳ್ಳೆ ಇದ್ದಿದ್ದ ಕಾರಣ. ಇನ್ನು ನೀವು ಹಾಗೆ ಕೇಳಿದ ಪ್ರಶ್ನೆ ಹಾಗೆ ಸಾಹಿತಿಗಳು ಈಗ ನಾವು ಮಾತಾಡಿದರೆ ಕಡಬ ತಾಲೂಕಿನಲ್ಲಿ ಬಹಳಷ್ಟು ಕಡಿಮೆ. ಅಲ್ಲಿ ಸಾಹಿತ್ಯ ಅಂತ ಹುಡುಕ್ತಿದ್ರೆ 2-3 ಜನ ಮಾತ್ರ. ಒಂದು ಬಹಳ ದೊಡ್ಡ ಜನ ನಿರಂಜನರು, ಕುಲ್ಕುಂದ ಶಿವರಾಯರು, ಅವರು ಸುಬ್ರಹ್ಮಣ್ಯದವರು. ಅವರು ನಿರಂಜನ ಅಂತ ಕಾವ್ಯನಾಮ ಇಟ್ಕೊಂಡು ಅವರು ಬಹುಶಃ ಎಲಿಮೆಂಟ್ರಿ ಏನೋ ನಮ್ಮ ಕಾವುನಲ್ಲಿ ಓದಿದ್ದು ಕಾಣ್ತದೆ. ಮತ್ತು ಸುಳ್ಯಕ್ಕೆ ಹೋಗಿ ಅವರು ಬ್ಯಾಂಗ್ಳೂರಲ್ಲಿ ಹೋಗಿ ನಿರಂಜನ ಅಂತ ಹೆಸರಿಟ್ಟುಕೊಂಡು ದೊಡ್ಡ ಸಾಹಿತ್ಯ ಆದರು. ಅವರ ಹೆಂಡತಿ ಅನುಪಮ ನಿರಂಜನ ಸಾಹಿತ್ಯ ಆದರು. ಇನ್ನೊಬ್ಬರು ಕೆದುಮಾಡಿ ದತ್ತಪ್ರೈಗಳು, ಅವರು ಕಡಬದಲ್ಲಿ ಅವರ ಮನೆ ಮುಂಡ್ರಾಡಿ ಇಂಥ ದಾಸಪ್ರೈಗಳ ಮಗ. ಮಾಣಿಗ ಅಂತ ಉಂಟು ಬಲ್ಯದಲ್ಲಿ. ಆ ಬಲ್ಯದಲ್ಲಿ ಓದಿ ದೊಡ್ಡದಾಗಿ ಇದ್ದವರು. ಅವರಲ್ಲದೆ ದೊಡ್ಡ ಸಾಹಿತಿ ಅಂತ ಇಲ್ಲ. ನನ್ನ ತಿಳುವಳಿಕೆಯಲ್ಲಿ ನನ್ನ ಸಮಯದಲ್ಲಿ ಅವರೆಲ್ಲ ನನ್ನ ಕಾಲಕ್ಕಿಂತ ಮೊದಲಿನವರು. ಅದರ ಮೊದಲು ಮತ್ತೆ ಒಬ್ಬರು ಅವರು ಮಾಷು, ಅವರು ಇಬ್ಬರು ಮಾಷು ಕಟ್ತಾರೆ. ಗೋಪಾಲರಾವ್
ಅಂತ ಗೋರ ಕಡಬ ಅಂತ ಹಾಕ್ತಾಯಿದ್ರು. ಅವರು ನಾಟಕ ಎಲ್ಲ ಬರೆದು ಮಾಸ್ಟರ್ಗಳ ಅಂತ ನೆನಪು, ಮಕ್ಕಳನ್ನೆಲ್ಲ ನಾಟಕ ಮಾಡಿಸ್ತಾ ಇದ್ದರು. ಮೇಕಪ್ ಕಲೆಗೆ ಹೋಗ್ತಾಯಿದ್ರು. ಅವರ ಅಣ್ಣ ಆಗಿರಬೇಕು ಅನಂತರ ಅಂತ ಒಬ್ಬರಿದ್ದರು. ಹಾಗೆಲ್ಲ ಕೆಲವು ಮಾಸ್ಟರುಗಳು ನನ್ನ ಲೆಕ್ಕದಲ್ಲಿ ಅವರವರ ಶಾಲೆಯಲ್ಲಿ ಅವರವರೇ ಸಣ್ಣದು ಬರೆದು ಎಲ್ಲ ಮಾಡ್ತಿದ್ರು. ಅಂಥದ್ದಲ್ಲದೆ ದೊಡ್ಡ ಸಂಗತಿ ಇಲ್ಲ. ಇನ್ನೊಂದು ಯಕ್ಷಗಾನ, ಅದು ಒಂದು ಕಲೆ, ಅದು ಒಂದು ಸಾಹಿತ್ಯ. ಅದರಲ್ಲಿ ಕೂಡ ನೀವು ನೋಡಿದರೆ ದೊಡ್ಡ ಯಕ್ಷಗಾನ ಕಲಾವಿದರು ಕಡಬ ಕಡೆಯಲ್ಲಿ ಬಹಳ ಕಡಿಮೆ. ಬಹುಶಃ ಅದು ಮಲೆನಾಡಿನ ತಲ ಇತ್ತು ಮೊದಲು. ನಾನು ಮದುವೆಯಾಗಿ ಹೋಗುವಾಗ ಅದು ಸಂಪೂರ್ಣ ಕಾಡು ಮತ್ತು ಚಳಿ ಪ್ರದೇಶ. ಅದೇ ವಿದ್ಯೆ ಎಲ್ಲ ಇದ್ದರೆ ಮತ್ತೆ ಹಠಕ್ಕೆ ಹೋಗೋದಿಲ್ಲ ಅಂತ ಇದೆ, ಕಡಿಮೆ ಆಗಿರ್ಬೋದು. ನಮ್ಮ ಪುತ್ತೂರು, ಬಂಟ್ವಾಳ, ಮಂಗಳೂರು ಬಹಳಷ್ಟು ಕಲಾವಿದರಿದ್ದಾರೆ. ಈಗ ಯಾರು ಹಿಂದೆ ಒಬ್ಬರು ಇದ್ದರು, ಕಡಬ ಶಾಂತಪ್ಪ ಅಂತ. ಅವರು ದೊಡ್ಡ ಕಡಬ ಶಾಂತಪ್ಪ ಅಂತಲೇ ಅವರ ಇದ್ದಿದ್ದದ್ದು. ಅವರ ನಂತರ ಈಗ ನಮ್ಮ ಯಾರು ಕಡಬ ದಿನೇಶ್, ಶ್ರೀನಿವಾಸ್ ರೈ ಅಂಥವರೆಲ್ಲ ಪ್ರಾರಂಭ ಆಗಿದ್ದಾರೆ. ಇಲ್ಲದಿದ್ದರೆ ದೊಡ್ಡ ಯಕ್ಷಗಾನ ಕಲಾವಿದರು ಇಲ್ಲ. ಭಾಗವತಿಗೆಯಲ್ಲಿದ್ದರು ಯಾರು, ರಾಮಚಂದ್ರ ರೈ ಕಳಿದ್ದಾರೆ ಅವರು ಈಗ. ಅದರ ಮೊದಲು ನಮ್ಮ ಬೈಪಡಿತಾಯರು, ಲೀಲಾವತಿ ಬೈಪಡಿತಾಯ, ಅವರ ಗಂಡ ಅವರ ಮೈದುನ ಎಲ್ಲ ಇದ್ರು. ಲೀಲಾವತಿ ಬೈಪಡಿತಾಯರು ಅದು ರೆಕಾರ್ಡ್. ಯಾಕಂದ್ರೆ ಅದು ಗಂಡು ಮೆಟ್ಟಿದ ಅಲ್ಲ, ಗಂಡು ಕಲೆ ಅಂತ ಹೆಸರು ಇದ್ದದರಲ್ಲಿ ಸ್ಟೇಜಲ್ಲಿ ಕೂತು ಭಾಗವತಿಗೆ ಮಾಡುವ, ಅದರಲ್ಲೂ ಅವರ ಜಾತಿ ವರ್ಗದಲ್ಲಿ ಬಹಳ ಸಂಪ್ರದಾಯದ ಸಂಸಾರದಲ್ಲಿ ಅವರಿಗೆ ಪ್ರೋತ್ಸಾಹ ಕೊಟ್ಟ ಅವರ ಗಂಡ ಹರಿನಾರಾಯಣ ಅವರು ನಿಜವಾಗಿಯೂ ಗ್ರೇಟ್. ಅವರ ಸಾಧನೆ ಅದೊಂದು ಗಟ್ಟಿ ಇತ್ತು ಹೇಳಬೇಕು. ಯಾಕಂದರೆ ಗಂಡ ಹೇಳಿದರು ಅಲ್ಲಿ ಕೂತು ಭಾಗವತಿಗೆ ಮಾಡುವಂಥ ಧೈರ್ಯ ಬೇಕು. ಈಗ ನಮ್ಮ ಭವ್ಯಶ್ರೀ ಕುಲ್ಕುಂದ ತುಂಬ ಜನ ಇದ್ದಾರೆ ಈಗ. ಅದೇ ಅದು ಕೂಡ ಈಗ ನೀವು ಹೇಳಿದ್ರು ಕಡಬ ತಾಲೂಕಲ್ಲಿ ಕಡಿಮೆ. ಈ ಕಡೆ ಅಜ್ಜೇರು ಇವರು ಎಲ್ಲ ಇದ್ದಾರೆ, ಆಚೆ ಸ್ವಲ್ಪ ಕಡಿಮೆ ಇತ್ತು ಅಂತ. ಸೊ ಅಂದ್ರೆ ಆಗ ಹಾಗಿತ್ತು ಅಷ್ಟು. ಅಂದ್ರೆ ನಾವೊಂದು ಉದಾಹರಣೆಯಾಗಿ ತೋರಿಸುವಂತ ವ್ಯಕ್ತಿಗಳಿರಲಿಲ್ಲ. ಈಗ ಬರೆಯುವುದರಲ್ಲೂ ಈಗ ನಾನು 5ನೇದ್ದು, 1ನೇದರಲ್ಲಿ ನಾರಾಯಣ್ ಭಟ್ರು, ಟಿ ನಾರಾಯಣ್ ಭಟ್ರು. ಅವರು ನನ್ನ ಯಜಮಾನರ ಶಿಷ್ಯ, ಸ್ಟೂಡೆಂಟ್. ಆದರೆ ಅವರು ತುಂಬ ಏನೋ 50 ಪುಸ್ತಕ ಬರೆದಿದ್ದಾರಂತೆ. ಅದು 70,000 ಪ್ರತಿ ಹೋಗಿದೆ ಅಂತೆ. ಗ್ರೇಟ್. VBRC ಅಜ್ಜೆ ಇರ್ಬೋದು. ಇಲ್ಲಿ ನಮ್ಮಲ್ಲಿ ಬಹಳಷ್ಟು ಜನ ಇದ್ದಾರೆ ಪುತ್ತೂರಲ್ಲಿ. ಅಲ್ಲಿ ಅಷ್ಟು ಮುಟ್ಲಿಲ್ಲ, ಇನ್ನೂ ಹೇಳ್ಬೇಕಷ್ಟೇ. ಎಸ್. ಸೊ ಹಾಗಿದ್ದಾಗ ಅದು ಹೇಗಿತ್ತು ನಿಮಗೆ? ಸುಲಭ ಇತ್ತ? ಅಂದರೆ ನಿಮ್ಮ ಒಂದು ತಂಡವನ್ನಲ್ಲಿ ಕಟ್ಟಿಕೊಳ್ಳುವಂಥದ್ದು, ಯುವತಿಯರನ್ನು ಅಥವಾ ಸೇರಿಸಿಕೊಳ್ಳುವುದು ಮಹಿಳೆಯರನ್ನ? ಆಗಿನ ಕಷ್ಟ ಕೇಳಿದರೆ ಬಹುಶಃ ಅದರಲ್ಲಿ ನಾನು ನನ್ನ ಗಂಡನಿಗೆ ಸಹಸ್ರ ನಮನ ಹಾಕಬೇಕು. ನಾನು ಅವಿರೋಧವಾಗಿ ಪಂಚಾಯಿತಿಗೆ ಇಲೆಕ್ಟ್ ಆದೆ. ಗುರುನಾಥಾಚಾರ್ಯರು ಅಂತ ಒಬ್ಬರಿದ್ದಾರೆ, ಅವರು ತಾಲೂಕ್ ಪಂಚಾಯತ್ ಮೆಂಬರ್ ಆಗಿದ್ದರು. ಅವರು ಬಂದು ನನಗೆ ಹೇಳಿದರು, ನೀವೊಂದು ಮಹಿಳಾ ಮಂಡಲ ಮಾಡಬೇಕು ಅಂತ. ಆಗ ಅಲ್ಲಿ ಒಪ್ಪಿದೆವು. ನನಗೆ ಇಷ್ಟು ಕಷ್ಟ ಅಂತಲೇ ಗೊತ್ತಿಲ್ಲ. ಅಲ್ಲಿ ಹೋಗಿ ಕೆಲವರು ಮಾಸುಗಳ ಹೆಂಡತಿಯರು ಎಲ್ಲ ನಾವು ಸೇರಿಕೊಂಡು ಏನಂತ ಮಾಡುವಾಗ ವರ್ಷಕ್ಕೆ 3 ರೂಪಾಯಿ ಎಂತ ಮಾಡಿದೆವು. 3 ಮನೆಗೆ 4 ಮನೆಗೆ ಹೋಗಿದ್ದೇವೆ. ಒಬ್ಬರು ದಾರಿಯಲ್ಲಿ ಸಿಕ್ಕಿ ಹೇಳಿದರು, ನೆಟ್ ನಿಕ್ಲೆಗೇತು ಲಾಭ ಅಂತ ಹೇಳಿದರು. ಅಲ್ಲಿಂದ ವಾಪಸ್ ಹೋದವಳು 2-3 ಹುಡುಗಿಯರಿದ್ದರು. ಅವರನ್ನು ಮನೆಗೆ ಕಳಿಸಿ ಮನೆಗೆ ಹೋಗಿ ಹೇಳಿದೆ ನನ್ನವರಲ್ಲಿ, ನನಗೆ ಆಗಲಿಕ್ಕಿಲ್ಲ ಇದರಲ್ಲಿ 3 ರೂಪಾಯಲ್ಲಿ ಲಾಭ ಏನು ಅಂತ ಕೇಳ್ತಾರೆ, 3 ಮನೆಗೆ ಹೋದ್ದು ಅಂತ. ಆಗ ಅವ್ರು ಹೇಳಿದರು, ಸಮಾಜದಲ್ಲಿ ಯಾರೋ ನಿಮ್ಮನ್ನು ಹೊಗಳ್ತಾರೆ ಅಂತ ನೀವು ಹೋದರೆ ಏನು ಪ್ರಯೋಜನ ಇಲ್ಲ. ಸಮಾಜದ ಟೀಕೆಗಳನ್ನು ಸವಾಲಾಗಿ ತಗೊಂಡು ಮುಂದೆ ಹೋದರೆ ಮಾತ್ರ ಸಕ್ಸಸ್ ಆಗೋದು ಅಂತ ಅವತ್ತೇ ನಿರ್ಣಯ ಮಾಡಿದೆವು. ಇನ್ನು ಕಲೆಕ್ಷನ್ ಬೇಡ, ಮೆಂಬರ್ಶಿಪ್ ಬೇಡ, ಬಂದವರು ಹಾಗೇ ಒಬ್ಬೊಬ್ಬರನ್ನು ಎಳೆದು ಈ ಆಕಾಶವಾಣಿ ನಮಗೆ ಪ್ಲಸ್ ಆಯಿತು.
ಆಗ ಆಕಾಶವಾಣಿ ಅಂತ ಹೇಳಿದರೆ ಬಹಳ ದೊಡ್ಡ ವಿಷಯ. ಮನೋರಂಜನೆಗೆ ಬೇರೆ ಇದು ಇರಲಿ, ಆಪ್ಷನ್ ಇಲ್ಲ. ಇರಲಿಲ್ಲ. ನಮ್ಮ ಗ್ರಾಮ ಬಿಟ್ಟು ಹೊರಗಿನವರು ನಾವೊಂದು ಹಾಡು ಆಡಲಿಕ್ಕೆ ಬರಬೇಕಾ, ನಮಗೊಂದು ಅವಕಾಶ ಕೊಡ್ತೀರಾ ಅಂತ ಕೇಳಿ ನಮ್ಮ ಇದಕ್ಕೆ ಬರಲಿಕ್ಕೆ ಶುರು ಮಾಡಿದ್ರು. ಹಾಗೆ ಕಟ್ಟಲಿಕ್ಕೆ ಸಾಧ್ಯ ಆಯಿತು. ಓಕೆ. ಸೊ ಮತ್ತೆ ಅದು ಗಟ್ಟಿ ಆಯಿತು. ಅದು ಗಟ್ಟಿ. ಆದ ಕಾರಣ ನಾವು ಡಿವಿಷನಲ್ ಲೆವೆಲ್ವರೆಗೆ ಹೋಗಿದ್ದೇವೆ. ಆದರೆ ಅಲ್ಲಿ ಗೆದ್ದ ಮೇಲೆ ರಾಜ್ಯಕ್ಕೆ ಹೋಗಲಿಲ್ಲ. ಯಾಕಂದರೆ ನನ್ನ ಮಕ್ಕಳು ಸಣ್ಣ ಸಣ್ಣದಿದ್ದರು. ನಾನಿಲ್ಲದೆ ಬಾಕಿ ಯುವತಿಯರು ಬರುವುದಿಲ್ಲ. ನಾನು ಮಕ್ಕಳನ್ನು ಕಟ್ಟಿಕೊಂಡು ಎಲ್ಲೆಲ್ಲಿ ಹೋಗಲಿಕ್ಕೆ ಆಗುವುದಿಲ್ಲ. ಡಿವಿಷನಲ್ಲಿ ಹೋಗಿ ಗೆದ್ದು ಕೂತೇವೆ. ಹಾಗೆ ಮತ್ತೆ ಹೇಗೆ ಮುಂದುವರಿಯಿತು ಅಂತ. ಅದರ ಎಡೆಯಲ್ಲಿ ನೋಡಿ ಇದು ಬಂತು, ಸಹಕಾರಿ ಕ್ಷೇತ್ರಕ್ಕೆ ಫಸ್ಟಿಗೆ ನಾನು TAPCMSಗೆ ನಾಮಿನೇಟ್ ಮಾಡಿದರು ನನ್ನನ್ನು. ಬಹುಶಃ ಅವರು ರಾಜಕೀಯಕ್ಕೆ ಎಳೀಲಿಕ್ಕೆ ಮಾಡಿರ್ಬೋದು. ಆಗ ನನಗೆ ರಾಜಕೀಯ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಆಗ. ಮತ್ತು ಇನ್ನೊಂದು ನನ್ನ ಅಭ್ಯಾಸ, ಯಾವುದೇ ಒಂದು ಜವಾಬ್ದಾರಿ ಕೊಟ್ಟರೆ ಅದರಲ್ಲಿ ಸಕ್ರಿಯ ಕೆಲಸ ಮಾಡೋದು. ಆಗ TAPCMSಗೆ ಇದಾಯಿತು. ಅದೇ ವರ್ಷ ಸ್ವಲ್ಪ ಟೈಮ್ ಕಳೆದು ಆಗ ಸ್ಟಾರ್ಟ್ ಆಯ್ತು ನೋಡಿ, ಎಲ್ಲ ಇದರಲ್ಲೂ ಮಹಿಳೆಯರಿಗೆ ಅವಕಾಶ ಬೇಕು ಅಂತ. ಹಾಗೆ ಅಲ್ಲಿ ಕಂಟೆಸ್ಟ್ ಆಯಿತು. ಅಲ್ಲಿ ಯಾರನ್ನು ನಿಲ್ಲಿಸಿದಾಗ ಚಕೊಕ್ಕ ಹೇಳಿದ್ರೆ ಎಲ್ಲ ಏನಂತಲೇ ಗೊತ್ತಿಲ್ಲ. ಕೋಆಪರೇಟಿವ್ ಅಂದರೆ ಅನುಭವ ಇಲ್ಲ. ಆದರೂ ಎಲ್ಲರೂ ಹೇಳಿದ್ರು. ಆಗ ಈ 6 ಗ್ರಾಮ ಉಂಟು. ಈ ರಾಮಕುಂಜದಿಂದ ಎಲ್ಲ ನಮ್ಮ ಆಗ ಹೇಳಿದ 6 ಗ್ರಾಮವೂ ಇದೆ. ಅದರಲ್ಲಿ ನಾಮಿನೇಷನ್ ಹಾಕಿದೆ, ಕಂಟೆಸ್ಟ್ ಆಯಿತು. ಅವರಿಗೆ ಎದುರಿನವರಿಗೆ ಏನೋ 20-21 ಸಿಕ್ಕಿತ್ತು, ನನಗೆ 75 ಸಿಕ್ಕಿತ್ತು. ಅದರಿಂದ ನಂತರ ನಾನು ಕಂಟೆಸ್ಟ್ ಮಾಡಲಿಲ್ಲ. 2010ರವರೆಗೂ ಅದೇ ಅಲಂಕಾರ ಸೊಸೈಟಿಯಲ್ಲಿ 25 ವರ್ಷ ಡೈರೆಕ್ಟರ್ ಆಗಿದ್ದೆ. ಒಂದು ಅವಧಿಗೆ ಅಧ್ಯಕ್ಷ ಆಗಿದ್ದೆ. ಕಂಟೆಸ್ಟ್ ಮಾಡಲಿಲ್ಲ, ಫಸ್ಟ್ ಮಾತ್ರ. ಹೌದು, ಮತ್ತೆ ಎಲ್ಲ ವಿರೋಧ ಆಯ್ಕೆ ಅದು ಹಾಗಾಯಿತು. ಅದರಲ್ಲಿ ಬಂದಾಗ ಇಲ್ಲಿ TAPCMS ಇತ್ತು. ಇನ್ನು ರಬ್ಬರ್ ಸೊಸೈಟಿ ಒಂದು ಸ್ಟಾರ್ಟ್ ಮಾಡಿದೆವು. ಅದರಲ್ಲಿ ನನ್ನನ್ನೇ ಡೈರೆಕ್ಟ್ರು ಮಾಡಿದರು. ಮಂಗಳೂರಲ್ಲಿ ಮಹಿಳಾ ಬ್ಯಾಂಕ್ ಇದೆ. ಅದು ನಾವು ಎಲ್ಲರೂ ಮಹಿಳೆಯರು, ಇಲ್ಲಿ ಪುಷ್ಪಾಜೆ ರೈ ಮತ್ತು ರಾಜೀವಿ ರೈ, ಅದಕ್ಕೆ ಇವರು ಕಲಾವತಿ ಪೂವಪ್ಪ, ನಾವೆಲ್ಲ ಸೇರಿಕೊಂಡು ಮೆಂಬರ್ಶಿಪ್ ಮಾಡಿ ಮಂಗಳೂರಲ್ಲಿ ಮಹಿಳಾ ಬ್ಯಾಂಕ್ ಮಾಡಿದೆವು. ಅದರಲ್ಲಿ ಆಗ ಪುಷ್ಪಕ್ಕನೇ ಇದ್ದರು. ನಾನು ಮಂಗಳೂರಿಗೆ ಹೋಗಲಿಕ್ಕೆ ಕಷ್ಟ ಅಂತ ಆಗಲಿಲ್ಲ. ಪುಷ್ಪಜೆ ರೈ ಇದ್ದರು. ಅವರು ಬಿಡುವಾಗ ಶಕು ನೀನು ನಾಮಿನೇಷನ್ ಹಾಕಿ ಹೇಳಿದರು. ಹಾಗೆ 2 ಅವಧಿಗೆ ಅಲ್ಲೂ ನಾನು ಡೈರೆಕ್ಟರ್ ಆದೆ. ನಾನು MLA ಆದ ಹಾಗೇ ಅದನ್ನು ಒಂದೊಂದು ಬಿಟ್ಟೆ, ಇನ್ನೊಬ್ಬರಿಗೆ ಅವಕಾಶಗಳು ಇರಲಿ ಅಂತ. ಮತ್ತು ನಾನು ಕರ್ನಾಟಕ ಅಪೆಕ್ಸ್ ಬ್ಯಾಂಕಿಗೂ ಒಂದು ಅವಧಿಯಲ್ಲಿ ಡೈರೆಕ್ಟರ್ ಆಗಿದ್ದೆ ಮಂಗಳೂರಲ್ಲಿ. ಸ್ವಾಭಿಮಾನಿ ಒಂದು ಕಟ್ಟಿದೆ. ಹಾಗೆ ಒಂದು 6-7 ಕೋಆಪರೇಟಿವಲ್ಲೂ ಆಯಿತು ನನ್ನದು. ಹಾಗೆ ಕೆಲಸವನ್ನು ಮಾಡ್ತಾ ಇದ್ದೀರಿ ಅಂತ ಅಂದರೆ ಬಹುಶಃ ಇದರ ನಡುವೆ ಸಾಹಿತ್ಯವನ್ನು ಅದರ ಮಧ್ಯೆ ಮಾಡ್ತಾ ಇದ್ದೀರಿ. ಈಗ ಶಾಸಕರಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ರಾಜಕೀಯ ಓಡಾಟ ಅದರ ನಡುವೆ ಇದು ಮುಂದುವರಿತಾ ಇತ್ತಾ ಅಥವಾ ಇಲ್ಲ? ಆಗ ಸಾಹಿತ್ಯದಲ್ಲಿ ರೀತಿ ಇತ್ತು. ಯಾಕಂದರೆ ಓದಲಿಕ್ಕೆ ಇದೆಲ್ಲ ಅವಕಾಶ ಏನೋ ಈಗ ಕಾರಲ್ಲಿ ಹೋಗುವಾಗೆ ಇತ್ತು. ಎಲ್ಲ ಬಿಟ್ಟು ಪೇಪರ್ ಓದಲಿಕ್ಕೂ ಟೈಮ್ ಇರುತ್ತಿರಲಿಲ್ಲ, ಜನ ಬಂದು ಸುತ್ತಾಕೋದ್ರಲ್ಲಿ. ಆದರೆ ಆ ರುಚಿ ಬಿಡಲಿಲ್ಲ, ಅಭ್ಯಾಸ ಬಿಡಲಿಲ್ಲ. ಏನೋ ಸಣ್ಣ ಪುಟ್ಟದ್ದು, ದೊಡ್ಡದು ಅಂತ ಏನು ಬರೀಲಿಲ್ಲ. ಈಗ ಅದರ ಮೇಲೆ ನನ್ನನ್ನು ಕರಾವಳಿ ಲೇಖಕಿಯರ ವಾಚಕಿಯರ ಸಂಘಕ್ಕೆ ನಾನು ಈಗಲ್ಲ, ಭಾರಿ ಹಿಂದೆನೇ ಸದಸ್ಯೆ. ಅದು ಹೇಗೆ ಅದರ ಜೊತೆಗಿನ ಒಂದು ಅದು ನಮ್ಮದು 40 ವರ್ಷ ಆಗ್ತಾ ಬಂತು. ಆಗ ನನ್ನನ್ನು ಯಾರೋ ಎಲ್ಲೋ ಹೋದವರು ಈಗೊಂದು ಆಗ್ತಾ ಉಂಟು, ನೀವೊಂದು ಇದಾಗಿ ಅಂತ ಹೇಳಿದರು, ಮಾಡಿದ್ದೆ. ಆದರೆ ನೋಡಿ, ನಮ್ಮ ಕುಂತೂರು ಇರೋದು ಕಡಬದ ಹತ್ರ, ಅದು ಇರೋದು ಮಂಗಳೂರಲ್ಲಿ. ಈ ಎಲ್ಲ ಕ್ಷೇತ್ರಗಳ ಮಧ್ಯದಲ್ಲಿ ಅದನ್ನೇ ಮಾಡೋದು ಬಹಳ ಕಷ್ಟ. ಆದ ಕಾರಣ 1-2 ಹೋಗಿ ಸುಮ್ಮನೆ ಇದ್ದೆ. ಆದರೆ MLA ಇದ್ದಾಗ 1-2 ಬಾರಿ ಏನು ಹೋಗಿದ್ದೆ. ಅದರ ಮೇಲೆ ಈಗ ಇಲ್ಲ ಅಂತೇಳಿ ಅವರು ಒತ್ತಾಯ ಮಾಡಿದ್ದಕ್ಕೆ ಒಂದು ದಿನ ಹೋದವತ್ತೇ ಸಿಕ್ಕಿಬಿದ್ದೆ. ಅವತ್ತೇ ಮಹಾಸಭೆ, ಅವರು ಬಿಡಲೇ ಇಲ್ಲ, ನನ್ನನ್ನೇ ಅಧ್ಯಕ್ಷರು ಮಾಡಿದರು. ಅಧ್ಯಕ್ಷರಾದಮೇಲೆ ಎಲ್ಲದಕ್ಕೂ
ಇದಾಗಬೇಕಲ್ಲ. ಹೌದು, ಜವಾಬ್ದಾರಿ ನಿರ್ವಹಣೆ ಮಾಡಬೇಕು. 40 ವರ್ಷ ಆದರೆ ಅಲ್ಲೂ ನನಗೆ ಒಂದು ಹೇಳ್ತೇವಲ್ಲ ಹೆಮ್ಮೆ ಅಂತೇಳಿ, ಯಾರೋ ಕೊಟ್ಟದ್ದು, ಅವರು ಮಾಡಿದ್ದು, ನಾನು ಕೇಳಿದ್ದಲ್ಲ. ಆದರೆ ಯಾರು ಅದರಲ್ಲಿ ಪದ್ಮಾಶಣೆ ಅವರು, ಸಾರಾ ಅಬೂಬಕರ್ ಅವರು, ಚಂದ್ರಕಲಾನಂದ ಅವರು, ನಮ್ಮ ಸಬಿಹಾ ಭೂಮಿ ಗೌಡ ಗುಲ್ಬರ್ಗದ ಯೂನಿವರ್ಸಿಟಿ ಇದಾಗಿದ್ದರು, ಕುಲಪತಿ ಆಗಿದ್ದರು, ಅಂಥವರು ಆದದರಲ್ಲಿ ನಾನು ಹೋದವಳನ್ನು ಕರೆದು ಕೂತ್ಕೊಳಿಸಿದ್ದಾರೆ. ಅದು ನನಗೆ ಕಾಣೋದು ಒಂದೊಂದು ಅವಕಾಶಗಳು ನಾನು ನೆನೆಸದೆ ಬಂದದ್ದು. ಕರಾವಳಿ ಅಧ್ಯಕ್ಷರು ಬಂದ ಕಾರಣವೇ ಇದಕ್ಕೆ ಇವರು ಅಡಿ ಹಾಕಿರ್ಬೇಕೀಗ ಸಾಹಿತ್ಯ ಸಮ್ಮೇಳನಕ್ಕೆ. ಯಾಕಂದರೆ ನನಗೆ ಇಲ್ಲ ಅಂತ ಹೇಳಲಿಕ್ಕೆ ಗೊತ್ತಿಲ್ಲ, ನನಗೆ ಅದನ್ನೇ ಅವರು ಹೇಳಿದರು. ಅಲ್ಲ ಮಾರ್ರೆ, ಕರಾವಳಿ ಲೇಖಕಿಯರ ಸಂಘದ ಅಧ್ಯಕ್ಷರು ನಾನು ಲೇಖಕಿ ಅಲ್ಲ ಅಂತ ಹೇಳ್ತೀರಿ ಅಂತ. ಆದ ಕಾರಣ ಅದು ಒಂದು ಇದಕ್ಕೆ ಕಾರಣ. ಓಕೆ, ಈಗ ಅದರ ಬಗ್ಗೆ ಒಂದು ಸ್ವಲ್ಪ ಪರಿಚಯ ಕೊಡೋದಿದ್ರೆ, ಅದರಲ್ಲಿ ಒಂದು ಎಷ್ಟು ಮೆಂಬರ್ಸ್ ಇದ್ದಾರೆ ಮತ್ತು ಅದು ಹೇಗೆ ಕಾರ್ಯನಿರ್ವಹಣೆ? ನೋಡಿ, ಅದು ನಾವು ಸುಮಾರು 490ರಷ್ಟು ಮೆಂಬರ್ಸ್ ಇದ್ದೇವೆ, ಮಹಿಳೆಯ ಲೇಖಕಿಯರು. ಕೆಲವು ಈಗ ತೀರಿ ಹೋಗಿರ್ಬೋದು, ಒಂದು ಹತ್ರ ಅಷ್ಟು ಸದಸ್ಯರಿದ್ದರೆ ಅದರಲ್ಲಿ ಕೆಲವರು ಅವರವರ ಹೆಸರಲ್ಲಿ, ಅವರ ತಾಯಿ ಹೆಸರಲ್ಲಿ, ತಂದೆ ಹೆಸರಲ್ಲಿ ಅಂತ ದತ್ತಿ ನಿಧಿ ಇಟ್ಟಿದ್ದಾರೆ. ಆ ದತ್ತಿ ನಿಧಿ ಇಡುವಾಗ ಅದು ಒಂದು ಉದ್ದೇಶ ಇಡ್ತಾರೆ, ಏನು ಒಂದು ಅಮ್ಮನ ಬಗ್ಗೆ ಅಥವಾ ಒಳ್ಳೆ ಸಾಧಕಿ ಮಹಿಳೆಯರಿಗೆ ಅಥವಾ ಹೆಚ್ಚು ಮಾರ್ಕ್ ತೆಗೆದ ಮಕ್ಕಳಿಗೆ ಹೀಗೆಲ್ಲ ಇರ್ತಾರೆ. ಹಾಗೆ ನಾವು ಆ ದತ್ತಿ ನಿಧಿಯನ್ನು ಅಂಥವರಿಗೆ ಕೊಡ್ತೇವೆ. ಮಾಡುವಾಗ ಹೇಗೆ, ಈಗ ನಾವೊಂದು ಲಾಸ್ಟ್ ಇಯರ್ LRCS ಅಲ್ಲಿ ಮಾಡಿದೆವು. ಅಮ್ಮ ಅಂತ ಹೇಳುವ ವಿಷಯ ಕೊಟ್ಟು ಮಕ್ಕಳಿಂದ ಪ್ರಬಂಧ ಬರೆಸಿ ಅದರಲ್ಲಿ ಅವರಿಗೆ ಪ್ರಶಸ್ತಿ ಕೊಡುವಂಥ ಇದು ಮಾಡಿದ್ದೆವು. ಹಾಗೆ ಕಾಟಿಪಳ್ಳದಲ್ಲಿ ಕಾಲೇಜಲ್ಲಿ ಒಂದು ಮಾಡಿದ್ದೆವು ಪ್ರವಾಸದ ಬಗ್ಗೆ. ಅದರಲ್ಲಿ ಖುಷಿಯಾದ್ದು, ಇಂಗ್ಲೀಷ್ ಮೀಡಿಯಮ್ನ ಹುಡುಗ ನಮ್ಮ ಕನ್ನಡ ಪ್ರಬಂಧ ಬರೆದು ಫಸ್ಟ್ ಬಂದ. ಅದು ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತೇವೆ. ಹಾಗೆ ಅಂತ ಟೀಚರ್ಗಳಿಗೂ ಕೆಲವು ಟೀಚರ್ಸ್ಗಳಿಗೆ ಅಂತಲೇ ಇಡ್ತೇವೆ. ಇಲ್ಲಿ ನಮ್ಮ ಪುತ್ತೂರಿನ ಜಿಡೆಕಲ್ಲು ಕಾಲೇಜಲ್ಲೂ ಬಂದು ಮಕ್ಕಳಿಗೆ ಕಾರ್ಯಕ್ರಮ ಇಟ್ಟಿದ್ದೆವು. ಹಾಗೆ ಮಕ್ಕಳನ್ನು ಪ್ರೋತ್ಸಾಹಿಸುವ, ನಮ್ಮದಲ್ಲಿ ಪುರುಷರನ್ನು ಕರೆಯೋದು ಸ್ವಲ್ಪ ಕಡಿಮೆ, ಯಾಕಂದರೆ ಟೀಚರ್ಸ್ ಹಾಗೆ ಇಡ್ತೇವೆ. ಅದು ಲೇಖಕಿಯರ ಅಂತ ಹೇಳಿದ ಹಾಗೆ ಮಾಡಿದ್ದಿರ್ಬೋದು. ಹಾಗೆ ಹೆಚ್ಚು ಎಲ್ರಿಗೂ ಅವಕಾಶ ಆಗುವ ಹಾಗೆ ಒಂದು ಸಾರ್ವಜನಿಕ ಮಹಿಳೆಯರಿಗೆ ಭಾಗವಹಿಸುವಂಥ ಕಾರ್ಯಕ್ರಮವು ಇಡ್ತೇವೆ. ಹಾಗೆ ಕೆಲವು ಸಮತಾ ಅಂತ ಒಂದು ಮೈಸೂರಲ್ಲಿ ಒಂದು ಸಂಸ್ಥೆ ಇದೆ, ಅವರನ್ನು ಮತ್ತು ನಮ್ಮವರು ಸೇರಿಕೊಂಡು ನಾವು ಇಸ್ರೋದೆ ಅವರನ್ನೆಲ್ಲ ಕರೆದು ಕಾರ್ಯಕ್ರಮ, ಅಂದರೆ ಹೆಣ್ಣು ಎಲ್ಲಿಂದ ಎಲ್ಲಿವರೆಗೆ ಬುಡಗಟ್ಟು ಮಹಿಳೆಯರು ಇವತ್ತು ಡಾಕ್ಟರೇಟ್ ಆದವರನ್ನು ತಂದು ಸಮಾಜಕ್ಕೆ ತೋರಿಸುವಂಥ ಕೆಲಸ ಮಾಡ್ತಾರೆ. ಇದು ನಾನು ಮೊದಲಿನವರು ಬಹಳ ಕೆಲಸ ಮಾಡಿದ್ದಾರೆ, ನನಗೆ ಈಗಲೂ ಅವರೇ ಮಾರ್ಗದರ್ಶನ. ಆದರೂ ಅಂತ ಒಳ್ಳೆ ಕೆಲಸ ಮಾಡ್ತಾವೆ ಇದ್ದೇವೆ. ಅಂದರೆ ಇದು ಸಕ್ರಿಯವಾಗಿ ತೊಡಗಿಸಿಕೊಂಡು ಪ್ರೋತ್ಸಾಹ ಅಂದರೆ ಎಲ್ಲರೂ ಉದ್ಯೋಗದಲ್ಲಿದ್ದವರು, ಹೌದು. ಅವರು ಏನು ಮಾಡ್ತಾರೆ, ನಮಗೆ ಯಾವತ್ತು ಬಂದು ಮಾಡಲಿಕ್ಕೆ ಆಗೋದಿಲ್ಲ, ಶನಿವಾರ ಆದಿತ್ಯವಾರ ಅಂತ ಮಾಡೋದು. ಈ ದತ್ತಿ ಕಾರ್ಯಕ್ರಮಗಳಲ್ಲಿ ಯಾರು ಹಣ ಇಟ್ಟಿದ್ದಾರೆ ಅವರು ಬರ್ತಾರೆ, ಅವರ ಸಹಕಾರ ಇರ್ತದೆ. ಓಕೆ, ಸಕ್ರಿಯವಾಗಿ ಕೆಲಸ ಮಾಡ್ತೇವೆ. ಅದು ಸಾಹಿತ್ಯದ್ದೇ. ಅದರಲ್ಲಿ ನಾವು ಯಾವುದೋ ರಾಜಕೀಯದ್ದು ಅಥವಾ ಯಾವುದೋ ಧಾರ್ಮಿಕದ್ದು, ನಮಗೆ ಧರ್ಮ ಜಾತಿ ಏನೂ ಇಲ್ಲ ಅದರೊಳಗೆ, ಕೇವಲ ಮಹಿಳೆ ಸಾಹಿತ್ಯ. ಅದು ಮಹಿಳೆಯರ ಪರವಾಗಿ ಸ್ವಲ್ಪ ಮಹಿಳೆಯ ನೋವನ್ನು, ಮಹಿಳೆಯ ಇದನ್ನು ಹೊರಗೆ ಹಾಕುವಂಥದ್ದು ಬರಬೇಕು ಅಂತ ನಮ್ಮ ಇದು. ಓಕೆ, ಸೊ ಅದರಲ್ಲಿ ಈಗ ಜವಾಬ್ದಾರಿ ನಿರ್ವಹಣೆಯನ್ನು ಮಾಡ್ತಾ ಇದ್ದೀರಿ. ಓಕೆ, ಈಗ ನೀವು ಸಾಹಿತ್ಯ ಕ್ಷೇತ್ರವನ್ನು ನೋಡೋದಿದ್ರೆ ಹಿಂದಿನದಕ್ಕೂ ಈಗಿನದಕ್ಕೂ ಏನು ಒಂದು ಬದಲಾವಣೆ ಆಗಿದೆ, ಎಷ್ಟು ವ್ಯತ್ಯಾಸಗಳಾಗಿದೆ ಅಂತ? ದೊಡ್ಡ ದೊಡ್ಡ ಸಾಹಿತಿಗಳದ್ದು ನಮಗೆ ಹೇಳುವಷ್ಟು ದೊಡ್ಡ ಜನ ನಾವಲ್ಲ, ನೀವು ಗಮನಿಸಿದ ಹಾಗೆ. ಆದರೆ ನನಗೆ ಕಾಣೋದು ಇವತ್ತಿನ ಡಿಜಿಟಲ್ ಯುಗದಲ್ಲಿ ಮತ್ತು ಹಿಂದಿನ ಇದರಲ್ಲಿ ಹೆಚ್ಚು ಒಂದು ಮೆಸೇಜ್ಗಳಿರ್ತಿತ್ತು.
ಈಗ ಕ್ರೌರ್ಯ ಸಮಾಜದಲ್ಲೂ ನಡೀತದೆ, ಅದನ್ನು ಬರೆಯುವುದು ಆವಾಗ ಸ್ವಲ್ಪ ಹೇಗೆ ಹೇಳಿ ಅಂತ ನನಗೆ ವೈಭವೀಕರಣ ಸ್ವಲ್ಪ ಜಾಸ್ತಿ ಆಗಿದೆ ಅಂತ. ವೈಭವೀಕರಣ ಜಾಸ್ತಿ ಆಗಿದೆ. ನಾನು ಒಂದು ಸಣ್ಣ ಇದೆ ನನ್ನ ಅನಿಸಿಕೆ ಹೇಳುವುದು, ನಾವು ಸಣ್ಣದಿರುವಾಗ ಬಹುಶಃ ನೀವು ಸ್ಟೂಡೆಂಟ್ ಇರುವಾಗ ಇರ್ಬೋದು, ಏನು ಅಂತ ಹೇಳಿದರೆ ಗಾಂಧೀಜಿ ಆದ್ದು ಹೇಗೆ ಮಹಾತ್ಮ ಆದ್ದು, ನಮಗೆ ನಮ್ಮ ಅಧ್ಯಾಪಕರು ಹೇಳಿದಾಗೆ ಶ್ರವಣ ಕುಮಾರನ ನಾಟಕ ನೋಡಿ, ಸತ್ಯ ಹರಿಶ್ಚಂದ್ರನ ನಾಟಕ ನೋಡಿ ನಾನು ಸತ್ಯ ಮಾತಾಡಬೇಕು ಅಂತ. ಅವ್ರಿಗೆ ಗಾಂಧಿಯವರು ಸುಳ್ಳು ಮಾತಾಡಲಿಲ್ಲ ಅಂತ ಯಾರೂ ಹೇಳಿಲ್ಲ, ಸುಳ್ಳು ಮಾತಾಡಬಾರ್ದು ಅಂತ ಅಲ್ಲಿ ಕಲಿತರು ಅಂತ ಹೇಳಬೇಕಿದ್ರೆ ಅವರು ಸುಳ್ಳು ಮಾತಾಡಿರ್ಬೋದು ಮಕ್ಕಳಾಟಿಕೆಯಲ್ಲಿ. ಆಗಿರುವಾಗ ಈಗ ನಾವು ಅದನ್ನು ಅಂಥ ನಾಟಕ ಅಂತ ಓದಿ ಮಕ್ಕಳು ಕಲಿಯುವ ಸ್ಥಿತಿ ಇರಬೇಕು, ಅಂಥದ್ದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಅಂತ ನನ್ನ ಅನಿಸಿಕೆ. ಹಾಗೆ ಈಗ ಇಲ್ಲ ಅಂತಲ್ಲ, ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮ ಪುಸ್ತಕಗಳು ಬರ್ತವೆ. ನನಗೆ ಈ ಕರಾವಳಿ ಲೇಖಕಿಯರ ಸಂಘದ ಅಧ್ಯಕ್ಷ ಆದಮೇಲೆ ಈ ಪುಸ್ತಕಗಳ ಒಳಗೆ ನುಗ್ಗುವ ಅಭ್ಯಾಸ ಆಯಿತು. ಯಾಕಂದರೆ ಎಂತೆಂಥದ್ದು, ಈಗ ನಾನೇ ಅಂಡಮಾನಿಗೆ ಹೋಗಿದ್ದೇನೆ. ಅಂಡಮಾನ್ನ ಬಗ್ಗೆ ನನಗೆ ಅಷ್ಟೆಲ್ಲ ಗೊತ್ತಿರಲಿಲ್ಲ. ಸಮುದ್ರ ಇದು ಅದು ಗಲ್ಲು ಇದೆಲ್ಲ ಅಲ್ಲದೆ ಈ ವರ್ಷ ಮೊನ್ನೆ ಒಂದು ಪುಸ್ತಕ ಬಿಡುಗಡೆ ಆಯಿತು, ಅದು ಇತಿಹಾಸದ ಒಳಗೆ ಪಯಣ ಅಂತ. ಅದನ್ನು ನೋಡಿದರೆ ಎಂತೆಂಥ ವಿಚಿತ್ರಗಳೆಲ್ಲ ಹೊರಗೆ ಬರ್ತದೆ. ಅದೊಂದು ಸಂಶೋಧನೆ ಅಥವಾ ಇದರಲ್ಲಿ ಬಂದಂಥ ಇದಿದೆ. ಹೌದು, ಅಂಥ ಕೃತಿಗಳಿರ್ತವೆ. ಅದು ಖುಷಿ ಆಗ್ತದೆ. ಯಾಕಂದರೆ ಅದರಲ್ಲಿ ಇದ್ದದ್ದನ್ನೇ ನೀವು ಬರೆಯುವುದು, ಅವರು ಬಂದ ಕಷ್ಟವನ್ನೇ ಬರೆಯುವುದು. ಇನ್ನೊಂದನ್ನು ವೈಭವೀಕರಣ ಮಾಡಲಿಕ್ಕೆ ಆಗೋದಿಲ್ಲ. ಆ ಕ್ರೌರ್ಯದ ವೈಭವೀಕರಣ ನಿಲ್ಲಬೇಕು ಸಾಹಿತ್ಯದಲ್ಲಿ ಅಂಥದ್ದು ನನ್ನ ಇದು. ಆದರೆ ಕೆಲವು ಕಡೆ ಅದು ಇದೆಯೋ ಅಂತ ಅನಿಸ್ತಾ ಇದೆ, ಅದು ಇರಬಾರ್ದು ಅಂತ ಹೇಳ. ಓಕೆ, ಇನ್ನು ಈಗ ಮಹಿಳೆಯರ ಪಾತ್ರದ ಬಗ್ಗೆ ಬರೋದಿದ್ರೆ, ಅಂದರೆ ನೀವು ಆರಂಭದಿಂದಲೂ ನೋಡಿದ್ರಿ ಪರಿಸ್ಥಿತಿ ಹೇಗಿತ್ತು ಅನ್ನುವಂಥದ್ದು. ಈಗ ಮಹಿಳೆಯರು ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವಂಥದ್ದು ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಹೇಗಿದೆ ಅಂತ? ಆಗ ಸ್ವಲ್ಪ ಕಡೆ ಇತ್ತು. ಯಾಕಂದರೆ ಉಷಾ ನವರತ್ನರಾಮ್, ತ್ರಿವೇಣಿ ಅವರೆಲ್ಲ ಆಗಲೇ ದೊಡ್ಡ ದೊಡ್ಡ ಪ್ರಸಿದ್ಧರು. ಅದಕ್ಕೊಂದು ತೂಕ ಇತ್ತು ಅವರದಲ್ಲಿ. ಪುರುಷರು ಮಹಿಳೆಯರು ಅಂತ ಹೇಳುವಾಗಿರಲಿಲ್ಲ, ಪುರುಷರನ್ನು ಮೀರಿಸುವಂಥವರು ಅವರಾಗಿದ್ದರು, ಬರಹಗಳಿತ್ತು. ಆದರೆ ಈಗ ಈ ಇದರಲ್ಲಿ ಅಂಥದ್ದು ಬರ್ತಾ ಇದೆ, ಇಲ್ಲ ಅಂತಿಲ್ಲ. ಆದರೆ ಬರುವಾಗ ಬರೆಯುವವರಿಗೂ ಈಗ ಇದು ಏನಂದರೆ ಯಾವುದನ್ನು ಹೊಗಳಬೇಕು ಇದು ಅಂತ ಇಲ್ಲ. ಆದರೆ ಆ ತೂಕದ ವ್ಯಕ್ತಿಗಳು ಯಾರಿಗೂ ಇವತ್ತು ಭಯಪಡುವುದಿಲ್ಲ, ಬರೆಯೋದು ಬರದೇ ಬರೀತಾರೆ. ಅದರಲ್ಲಿ ಬೇರೆ ಬೇರೆ ಇದೆ. ಯಾವುದು ಗೊತ್ತಾ, ಮಕ್ಕಳಿಗಿಂತಲೇ ನಮ್ಮ ಇಂದಿರಾ ಆಲಂಬಿ ಅಂತ ಒಬ್ಬರಿದ್ದಾರೆ, ಅವರ ಲೇಖನಗಳು ಮಕ್ಕಳಿಗೆ ಮೀಸಲಾದ ಹಾಗೆ ಇದೆ. ಅಂಥದ್ದು ಬರೆಯುವವರಿದ್ದಾರೆ, ಒಳ್ಳೊಳ್ಳೆ ತುಳು ಕಾದಂಬರಿ ಬರೆದವರು ಇದ್ದಾರೆ. ಬರೆಯುವಾಗ ಮಹಿಳೆಯರ ನೋವನ್ನು ಅನುಭವಿಸಿ ನೋಡಿ ಇದ್ದವರು ಅದನ್ನೇ ಬರೆಯುವಾಗ ಅದನ್ನು ಓದುವ ಅಂತ ಆಗ್ತಾ ಇದೆ. ಓಕೆ, ಅಂದರೆ ಈಗ ನೀವು ಗಮನಿಸಿದ ಹಾಗೆ ಮಹಿಳೆಯರ ತೊಡಗಿಸಿಕೊಳ್ಳುವಿಕೆ ಜಾಸ್ತಿ ಆಗಿದೆ ಸಾಹಿತ್ಯ ಕ್ಷೇತ್ರದಲ್ಲಿ. ಈ 500 ಜನ ಸದಸ್ಯರಾಗಬೇಕಿದ್ರೆ ಎಲ್ಲರೂ ಬರಿಬೇಕಂತ ಇಲ್ಲ, ಒಂದು 200 ಆದರೂ ಬರೀತಾರಲ್ಲ, 200 ಜನರಾದರೂ. ಮುಸ್ಲಿಂ ಮಹಿಳೆಯರು ಬಹಳಷ್ಟು ಬರೀತಾರೆ, ನಮ್ದರಲ್ಲಿ ಸದಸ್ಯರಿದ್ದಾರೆ. ಕ್ರಿಶ್ಚಿಯನ್ ಎಲ್ಲ ಮೊದಲು ಬರೀತಾರೆ, ಮುಸ್ಲಿಂ ಮಹಿಳೆಯರು ಹೆಚ್ಚು ಬರ್ತಾ ಇರಲಿಲ್ಲ, ಈಗ ಅವರೇ ಬಹಳಷ್ಟು ಇದ್ದಾರೆ. ಅಂದರೆ ನೀವು ಇದರಲ್ಲಿ ಸಂಘದಲ್ಲಿ ಹೇಗೆ ಆ ಪುಸ್ತಕವನ್ನು ಪ್ರಕಾಶನ ಮಾಡೋದಕ್ಕೂ ಹೆಲ್ಪ್ ಮಾಡ್ತೀರಾ? ಅಂದರೆ ಅದನ್ನು ಇಲ್ಲ ನಾವು ಹೇಗಂದರೆ ಯಾರು ನಮಗೆ ಪುಸ್ತಕ ಕೊಡ್ತಾರೆ ಕೆಲವರು, ಅವರದ್ದು ಬಿಡುಗಡೆ ಮಾಡಿದರೆ ಒಂದು 5-10 ಕೊಡ್ತಾರೆ. ಹಾಗೆ ಒಂದು 5,000 ಚಿಲ್ಲರೆ ಪುಸ್ತಕ ಇದೆ ನಮ್ಮಲ್ಲಿ ಕೊಟ್ಟದ್ದು. ಕಾಲೇಜಿನ ಮಕ್ಕಳು, ಸಂಶೋಧನೆ ಮಾಡುವವರು, ಡಾಕ್ಟ್ರೇಟ್ ಮಾಡುವ ಮಕ್ಕಳು ಬಂದು ನಮ್ಮಲ್ಲಿ ಕೂತು ಓದಿ ಹೋಗ್ತಾರೆ. ನಮ್ಮದು
ನಾವು ಏನು ಮಾಡ್ಬೋದು, ಹೇಗೆ ಇದನ್ನು ಬೆಳೆಸ್ಬೋದು, ಹೇಗೆ ಮಕ್ಕಳಿಗೆ ಸಾಹಿತ್ಯಕ್ಕೆ ಹೇಗೆ ಉತ್ತೇಜನ ಕೊಡಬಹುದು ಅನ್ನುವಂಥದ್ದು. ಉತ್ತೇಜನ ಕೊಡೋದು. ನಾವು ಎಲ್ಲದಕ್ಕೂ, ಕಲೆಗೆ, ಸಾಹಿತ್ಯಕ್ಕೆ, ನಾಟಕಕ್ಕೆ, ಸಿನಿಮಾಕ್ಕೆ, ನಮ್ದ್ರಲ್ಲಿ ಎಲ್ಲರೂ ಇದ್ದಾರೆ. ಸಿನಿಮಾ ನಟಿಯರು ಅಲ್ಲಂದ ಎಲ್ಲರೂ ಇದ್ದಾರೆ. ಸಿನಿಮಾ ನಟಿಯರಿಂದ ಹಿಡಿದು ಎಲ್ಲರೂ ಇದ್ದಾರೆ. ಸಿನಿಮಾ ನಟನೆ ವಿಚಾರಕ್ಕೆ ಬಂದ್ರೆ ತಾವು ಕೂಡ ನಟನೆಯನ್ನು ಮಾಡಿದಂಥವ್ರು. ನೋಡಿ, ನಾನು ಹೇಳೋದು, ನಾನು ಬಣ್ಣವೇ ಹಚ್ಚಿರಲಿಲ್ಲ ಮನೆಯಲ್ಲಿ, ನಮಗೆ ಬಿಡ್ತಿರ್ಲಿಲ್ಲ. ನಾನು ಸಾಧಾರಣ 55 ವರ್ಷ ಕಳೆದ ಮೇಲೆ ನನ್ನನ್ನು ಗೆಸ್ಟ್ ಅಪಿಯರೆನ್ಸು, ಒಂದು ಅತಿಥಿ ಪಾತ್ರ ಅಂತ ಹೇಳಿ ಒಂದು ಗಳಿಗೆ ಅಂತ ಕರೆದು ಸ್ಟಾರ್ಟಿಂದ ಕೊನೆಯವರೆಗೆ ನಾನು ಮಾಡಿದರು. ಆದರೆ ಅದರಲ್ಲಿ ಉತ್ತಮ ಪೋಷಕ ನಟಿ ಇದು ಬಂತು. ಆದ ಕಾರಣ ಅದು ನಮ್ಮ ಇದರಲ್ಲಿ ಇರ್ತದೆ. ಆದರೆ ಅದೇ ನಮ್ಮ ಉದ್ಯೋಗ ಅಲ್ಲ ಅಂತ. ಆಮೇಲೆ ಬಹಳಷ್ಟು ಜನ ಕರೆದ್ರು. ಅದು ಅವಕಾಶಕ್ಕೆ ಬೇಡುವಂಥವ್ರು ಬಹಳಷ್ಟು ಜನ ಇದ್ದಾರೆ. ಅವರಿಗೆ ಕೊಡೋದು ಬಿಟ್ಟು ನನ್ನನ್ನು ಕರ್ಕೊಂಡು ಹೋಗಿ ಏನು ಮಾಡೋದು. ಓಕೆ. ಅದರ ಜೊತೆಗೆ ನೀವು ಶಾಸಕರಾಗಿದ್ದಾಗ ಕೂಡ ಸಾಹಿತ್ಯ, ಈ ಕಲಾ ಕ್ಷೇತ್ರದಲ್ಲಿ ಒಂದಷ್ಟು ಕೆಲಸವನ್ನು ಮಾಡಿದ್ದೀರಿ. ಬಹುಶಃ ಬೇರೆ ಬೇರೆ ಕಡೆ ಕಾರ್ಯಕ್ರಮಗಳನ್ನು ಕೂಡ ಕೊಟ್ಟಿರುವಂಥದ್ದು. ಶಾಸಕಿ ಆಗಿದ್ದಾಗ ಒಂದು ಹರಿಕತೆ, ಒಂದು ಯಕ್ಷಗಾನ, ಅದೆಲ್ಲ ವಿಧಾನಸೌಧದಲ್ಲೇ ಮಾಡಿದ್ದು. ಅದು ಅಂದರೆ ಅಲ್ಲಿ ಒಂದು ಕಲೆಯನ್ನು ಪ್ರದರ್ಶನ ಮಾಡಿರುವಂಥ ಕೆಲಸವನ್ನು ಮಾಡಿದ್ದೀರಿ. ಅದು ನಾವೇ ಎಲ್ಲರೂ ಇರುವಾಗ ನಮ್ಮದು ಏನೂ ಇಲ್ಲ ಅಂತ ಅದೊಂದು ಇದು. ಹೌದು, ಯಾಕಂದರೆ ದಕ್ಷಿಣ ಕನ್ನಡದವರು, ಕರಾವಳಿಯವರು ಏನೂ ಇಲ್ಲ ಅಂತ ಆಗಬಾರ್ದು ಅಂತ 2 ಜಿಲ್ಲೆಯವರು ಸೇರಿಕೊಂಡೇ ಯಕ್ಷಗಾನ ಮಾಡಿದ್ದು. ಹರಿಕತೆ ನಾನು ಒಬ್ಬಳೇ ಆಗಿ ಮಾಡಿದ್ದು. ಯಾಕಂದರೆ ಆ ಸಂದರ್ಭದಲ್ಲಿ ಕೂಡ ಒಂದಷ್ಟು ಸಮಯ ಸಿಕ್ಕಿದಾಗ ಇದಕ್ಕೆ ಅವಕಾಶ ಎಲ್ಲಿ ಸಿಕ್ಕಿದ ಅಲ್ಲೇ ಕಲೆ ಸಾಹಿತ್ಯಕ್ಕೆ ಅವಕಾಶ ಆಗಿದೆ. ಓಕೆ. ಈಗ ಒಬ್ಬ ಶಾಸಕರಾಗಿ ಅಥವಾ ಬೇರೆ ಬೇರೆ ಶಾಸಕರಾಗಿ, ಜನಪ್ರತಿನಿಧಿಯಾಗಿ ಒಂದು ವೇದಿಕೆಯ ಅಧ್ಯಕ್ಷ ಸ್ಥಾನವನ್ನು ಅಲಂಕಾರ ಮಾಡೋದಕ್ಕೂ, ಈಗ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೆಯಾಗಿ ಒಂದು ಆ ಸ್ಥಾನವನ್ನು ಅಲಂಕಾರ ಮಾಡೋದಕ್ಕೂ ಎಷ್ಟು ವ್ಯತ್ಯಾಸ? ತುಂಬ ವ್ಯತ್ಯಾಸ. ಯಾಕಂದರೆ ಸಾಹಿತ್ಯ ಸಮ್ಮೇಳನದ ಸಭಾಧ್ಯಕ್ಷತೆ ಅಂದರೆ ಅದು ಜವಾಬ್ದಾರಿಯ ಸ್ಥಾನ. ಹೌದು. ನೀವು ಶಾಸಕರಾಗಿ ಏನು ಮಾತಾಡ್ಬೋದು, ಅದಕ್ಕೆ ನಾಳೆ ಇನ್ನೊಬ್ಬ ನಿನ್ನೆ ಎಲ್ಲೋ ನನಗೆ ಹೇಳಿದರೆ ಅದಕ್ಕೆ ಉತ್ತರ ಇಲ್ಲಿ ಕೊಡ್ಬೋದು. ಯಾವುದು ಶಾಸಕನಿಗೆ ಇದಕ್ಕೆ ಆಗೋದಿಲ್ಲ. ಇದಕ್ಕೆ ನಾವು ಯಾರಿಗೂ ಉತ್ತರ ಕೊಡಬಹುದು. ಯಾವುದಕ್ಕೆ? ಸಾಹಿತ್ಯಕ್ಕೆ ತೊಂದರೆ ಬಂದಾಗ, ಆ ಸಾಹಿತ್ಯ ಸಮಾಜಕ್ಕೆ ತೊಂದರೆ ಆಗ್ತದೆ ಅಂತ ಆದಾಗ, ಆಗ ಆ ವೇದಿಕೆಯಲ್ಲಿ ಅದಕ್ಕೆ ಉತ್ತರ ಕೊಡಬಹುದು. ಅವನಿಗಲ್ಲ, ಆ ಸಾಹಿತ್ಯದ ಒಳಗಿನ ತಿರುಳಿಗೆ ಇದು ನೀವು ಹೀಗೆ ಬರೆಯುವುದು ಸರಿ ಅಲ್ಲ ಅಂತ ಹೇಳಬಹುದು. ಆದರೆ ನಮ್ಮದು ದ್ವೇಷದ ಇದಕ್ಕೆ ಹೋಗಬಾರ್ದು. ರಾಜಕೀಯದಲ್ಲಿ ಇನ್ನೊಬ್ಬನನ್ನು ಬೈದೇ ದೊಡ್ಡ ಜನ ಆಗುವವರು ಇದ್ದಾರೆ, ನಾನು ಬೈಲಿಲ್ಲ. ಆದರೆ ಬೈಯುವುದೇ, ಇನ್ನೊಬ್ಬನನ್ನು ಕೀಳು ಮಾಡಿ ನೋಡುವುದೇ ಅದು ನಮ್ಮ ತಾಕತ್ತು ಅಂತ ನೆನೆಸೋರು ಇರ್ತಾರೆ. ಅದಕ್ಕೂ ಇದಕ್ಕೂ ಬಹಳಷ್ಟು ವ್ಯತ್ಯಾಸ. ಇದು ಜವಾಬ್ದಾರಿ. ಸಮಾಜ ತಿದ್ದುವ, ಸಮಾಜ ಕಟ್ಟುವ, ಸಮಾಜ ಬೆಳೆಸುವ ಒಂದು ಸ್ಥಾನ. ಓಕೆ. ಈಗ ಸಾಹಿತ್ಯ ಸಮ್ಮೇಳನಗಳು ನಡೀತದೆ ಅನೇಕ ಕಡೆಗಳಲ್ಲಿ, ಅದು ಅಂದರೆ ಆ ಒಂದು ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತ ಆಗ್ತದೆ ಅನ್ನುವಂಥ ಒಂದು ಆರೋಪಗಳಿದೆ. ಒಬ್ಬ ಸಾಹಿತಿಯಾಗಿ ನೀವು ಹೇಳೋದಿದ್ರೆ ಒಂದು ಸಾಹಿತ್ಯ ಸಮ್ಮೇಳನ ಅನ್ನುವಂಥದ್ದು ಹೇಗಾಗಬೇಕು, ಮತ್ತು ಅದರ ಮೂಲಕ ಸಮಾಜಕ್ಕೆ ಏನು ಒಂದು ಸಂದೇಶ ಸಿಗಬೇಕು ಅಥವಾ ಏನು ಆಗಬೇಕು ಬದಲಾವಣೆಗಳು ಅಂತ? ನೋಡಿ, ಸಾಹಿತ್ಯ ಸಮ್ಮೇಳನ ಒಳ್ಳೆಯದಾಗಿ ಆಗ್ತಾಯಿದೆ ಈಗ. ಆದರೆ ಆದದ್ದನ್ನೆಲ್ಲ ರೆಕಾರ್ಡ್ ಮಾಡಿ ಇಡುವಂಥ ವ್ಯವಸ್ಥೆ ಮಾಡ್ತಾರೆ. ಆದರೆ ಅದಕ್ಕೆ ಬಹಳಷ್ಟು ಖರ್ಚುಗಳಿವೆ. ಆದ ಕಾರಣ ಅವರು ಸ್ವಲ್ಪ ಅಲ್ಲಿಂದಲ್ಲಿ ಇದು ಮಾಡ್ತಾರೆ. ಹೇಗೆ ಆಗಬೇಕಂದ್ರೆ, ಈಗ ಅಲ್ಲಿ ಬೇರೆ ಬೇರೆ ಮಕ್ಕಳ ಗೋಷ್ಠಿ ಇದೆ, ಬೇರೆ ಬೇರೆ ಗೋಷ್ಠಿಗಳು. ಆ ಕಾರ್ಯಕ್ರಮವನ್ನು ಅಲ್ಲಲ್ಲಿ ಯಾವ ಸಾಹಿತ್ಯ ಪರಿಷತ್ತಿನವರು ಮಾಡಿದ್ರು ಒಳ್ಳೆಯದು. ಬೇಡ, ಶಾಲೆಯ ಅಧ್ಯಾಪಕ ಒಬ್ಬ ಅವನಲ್ಲಿ ಸಾಹಿತ್ಯ ಪ್ರೇಮ ಇದ್ದರೆ, ಅವ ಖಾಲಿ ಸಂಬಳಕ್ಕೆ ಅಂಟಿ ಕೂತ್ಕೊಳ್ಳದಿದ್ದರೆ, ನಮ್ಮ ಮಕ್ಕಳಲ್ಲಿ ಸಾಹಿತ್ಯ ಬೆಳೆಸಬೇಕು ಅಂತ ಅವನಲ್ಲಿ ಇದ್ದರೆ ಅವರ ಶಾಲೆಗಳಲ್ಲೇ ಮಾಡಬಹುದು, ಅಲ್ಲೇ ಮಾಡಬಹುದು. ಅಂಥದ್ದನ್ನು ಮಾಡಿದರೆ, ನಾನು ಹೇಳೋದು ಎಲ್ಲದಕ್ಕಿಂತ ಸಾಹಿತ್ಯ ಸಮ್ಮೇಳನ ದೊಡ್ಡದಲ್ಲ,
ಕನ್ನಡ ಉಳಿಸುವುದು ದೊಡ್ಡದು, ಸಾಹಿತ್ಯವನ್ನು ಬೆಳೆಸುವುದು ದೊಡ್ಡದು. ಬೆಳೆಸು. ನೀವು ಸಾಹಿತ್ಯದ ಮುಖಾಂತರ ಕನ್ನಡ ಬೆಳೆಸಿ ಹೇಳೋದು, ನಿಮ್ಮ ಸಾಹಿತ್ಯ ಹೇಗೆ ಇದೆ ಅಂತ ಹೇಳೋದು. ನೋಡಿ, ನಾವು ಎಲ್ಲ ಹೇಳ್ತೇವೆ ಪಂಪರನ್ನ ಎಲ್ಲ ಹೇಳ್ತೇವಲ್ಲ, ಈ ಪಂಪರನ್ನ 50 ಕಾದಂಬರಿ ಬರೀಲಿಲ್ಲ, ಒಂದೊಂದು ಎರಡೆರಡು ಕಾವ್ಯ ಬರೆದದ್ದು ಇವತ್ತಿಗೂ ಇದೆ ಅಲ್ಲ. ವ್ಯಾಸ ಏನು ಬರೆದಿದ್ದಾನೆ, ಎಷ್ಟು ಬರೆದಿದ್ದಾನೆ, ಇವತ್ತು ಉಳಿದಿದೆ. ಯಾಕಂದ್ರೆ ಇದು ಸಮಾಜಕ್ಕೆ ದೊಡ್ಡ ಕೊಡುಗೆ ಆಗಬೇಕು, ಮಾರ್ಗದರ್ಶನ ಕೊಡುವಾಗಿರಬೇಕು ಅಂತ ಸಾಹಿತ್ಯ ಬರಬೇಕು. ಆ ಸಾಹಿತ್ಯ ಇದು ಕನ್ನಡ ಸಮ್ಮೇಳನ, ಅದು ಕನ್ನಡದಲ್ಲಿರಬೇಕು. ಆದ ಕಾರಣ ಕನ್ನಡದಲ್ಲಿ ಬರೀರಿ ಅಂತ ಹೇಳೋದು. ಇಲ್ಲದಿದ್ರೆ ಸಾಹಿತ್ಯ ಅಂದರೆ ಎಲ್ಲವೂ ಸಾಹಿತ್ಯವೇ. ಈ ಕನ್ನಡದಲ್ಲಿ ಯಾಕೆಂದರೆ ಕನ್ನಡ ಎಲ್ಲಿ ಉಂಟು ಅಂತ ಈಗ ಪ್ರಶ್ನೆ ಮಾಡಬೇಕು. ನೀವು ಬೀದರ್ ಕಡೆ ಒಂದು ಕಡೆ ಹೋದರೆ ಎಲ್ಲ ತೆಲುಗು ಮಾತಾಡುವವರು, ಇನ್ನೊಂದು ಕಡೆ ನೀವು ಹೋದರೆ ಎಲ್ಲ ಮರಾಠಿ ಮಾತಾಡುವವರು, ಈ ಕಡೆ ಕೊಳ್ಳೆಗಾಲಕ್ಕೆ ಹೋದರೆ ತಮಿಳು ಮಾತಾಡುವವರು, ಇಲ್ಲಿ ಬದಿಯಲ್ಲೇ ಬಂದರೆ ಸ್ವಲ್ಪ ಆದರೂ ಪಂಚಭಾಷೆಗಳ ಮೂಲ ಜಾಗ ನಮ್ಮದು. ಅದು ಮೊದಲಿಂದಿಲ್ಲ. ಈ 5 ಭಾಷೆಗಳು ಇರುವಾಗಲೂ ತುಳು ನಾಶ ಆಗಲಿಲ್ಲ. ಈಗ ನಮ್ಮ ಅದು 7-8 ಮೆಡಿಕಲ್ ಕಾಲೇಜುಗಳು ಬಂದು ಭಾಷೆ ಎಲ್ಲ ನಾವೇ ಹಿಂದೂಸ್ತಾನಿಗಳ ಅಂತ ಹೇಳುವಲ್ಲಿ ಬಂದುಬಿಟ್ಟಿದೆ. ಆದ ಕಾರಣ ನಮ್ಮ ಕನ್ನಡ ಉಳಿಬೇಕು. ಪ್ರತಿಯೊಬ್ಬರು ಕನ್ನಡದಲ್ಲೇ ಹೆಚ್ಚು ಬರಿಬೇಕು. ಒಂದು 5ನೇ ಕ್ಲಾಸಿನವರೆಗಾದರೂ ನಮ್ಮ ಮಕ್ಕಳಿಗೆ ಕನ್ನಡದಲ್ಲೇ ಇದಾಗಬೇಕು. ಯಾಕೆ ನಾನು ಹೇಳೋದು, ಯಾಕೆ ಕನ್ನಡದಲ್ಲಿ ಮಕ್ಕಳು ಓದೋದಿಲ್ಲ? ಹೆತ್ತವರ ತಲೆಯಲ್ಲಿ ನನ್ನ ಮಗ ಇಂಗ್ಲೀಷ್ ಮಾತಾಡಿದರೆ ನಾನೇ ಭಾರಿ ದೊಡ್ಡ ಜನ ಅಂತ. ಇಂಗ್ಲೀಷಲ್ಲಿ ನೀವು ಕಲಿತ ತಕ್ಷಣ ನಿಮಗೆ ಉದ್ಯೋಗ ಗ್ಯಾರಂಟಿ ಅಲ್ಲ. ಕನ್ನಡದಲ್ಲಿ ಅಬ್ದುಲ್ ಕಲಾಂ ಓದಿದ್ದು ಅವರ ಭಾಷೆಯಲ್ಲಿ, ದೇವೇಗೌಡರು ಅವರು ಕನ್ನಡದಲ್ಲೇ ಓದಿದವರು. ಯಾಕಂದರೆ ನಿಮ್ಮ ಸ್ಥಾನಮಾನ ಬರೋದು ನಮ್ಮ ನಡತೆಯಲ್ಲಿ, ನಮ್ಮ ಯೋಗ್ಯತೆಯಲ್ಲಿ ಬರೋದು, ಭಾಷೆಯಲ್ಲಿ ಅಲ್ಲ. ಭಾಷೆ ಬೇಡವಾ? ಖಂಡಿತ ಬೇಕು. ಎಷ್ಟು ನೀವು ಭಾಷೆ ಕಲಿತೀರ ಅಷ್ಟು ಒಳ್ಳೆಯದು. ಆದರೆ ಕನ್ನಡ ನೋಡಿ, ಮೋಹನ ಆಳ್ವಾರ ಆಶ್ಚರ್ಯ ಆಗಬೇಕು ನಮಗೆ, ಸರ್ಕಾರಕ್ಕೂ ನಾಚಿಕೆ ಆಗಬೇಕು. ಯಾಕಂದರೆ ಮೋಹನ ಆಳ್ವಾರ ಸಂಸ್ಥೆಯಲ್ಲಿ 1,500 ಮಕ್ಕಳು ಕನ್ನಡ ಮೀಡಿಯಮಿಗೆ ಬಂದು ಹಾಸ್ಟೆಲಲ್ಲಿ ಕೂತು ಓದ್ತಾರೆ ಅಂತ ಹೇಳುವಾಗ, ಸರಕಾರವೇ ನಿಮಗೆ ಶೂ ಕೊಡ್ತದೆ, ಸಾಕ್ಸು ಕೊಡ್ತದೆ, ಪುಸ್ತಕ ಕೊಡ್ತದೆ, ಊಟ ಕೊಡ್ತದೆ, ಮೊಟ್ಟೆ ಕೊಡ್ತದೆ, ಹಾಲು ಕೊಡ್ತದೆ, ಅಪ್ಪ ಕೊಡುವುದಿಲ್ಲ, ಅಮ್ಮ ಕೊಡುವುದಿಲ್ಲ, ಅದನ್ನೆಲ್ಲ ಕೊಟ್ಟರು ಮಕ್ಕಳು ಬರುವುದಿಲ್ಲ ಹೇಳುವಾಗ ಅಲ್ಲಿ ಯಾರ್ದೋ ಒಂದು ತಪ್ಪಿದೆ. ಆ ತಪ್ಪು ತಿದ್ದಬೇಕು, ಸರಿಯಾಗಬೇಕು. ಓಕೆ, ಮೊದಲು ಕನ್ನಡವನ್ನು ಉಳಿಸುವ ಪ್ರಯತ್ನ ಆಗಬೇಕು. ನಾನು ಹೇಳೋದು ಎಲ್ಲ ಯಾವ ಸಾಹಿತ್ಯ ಸಮ್ಮೇಳನ ಆಗಲಿ, ಆಯಾಯ ಭಾಷೆಯ ಸಾಹಿತ್ಯ ಸಮ್ಮೇಳನಗಳು ಆ ಭಾಷೆಯನ್ನು ಉಳಿಸಬೇಕು. ನಮ್ಮ ಕರ್ನಾಟಕದಲ್ಲಂತೂ ಕನ್ನಡದ ಮೇಲೆ ಬಹಳ ಪ್ರಹಾರ ಆಗಿದೆ. ಅದು ಉಳಿಬೇಕಿದ್ರೆ ಪ್ರತಿಯೊಬ್ಬರು ಕನ್ನಡವನ್ನು ಕಲಿಸಬೇಕು. ಕನ್ನಡ ಉಳಿಬೇಕಿದ್ರೆ ಮೊದಲು ಕನ್ನಡ ಮಾಧ್ಯಮ ಶಾಲೆಗಳು ಉಳಿಬೇಕು. ಸರ್ಕಾರಿ ಶಾಲೆಗಳು ಅಲ್ಲಲ್ಲಿ ಮುಚ್ಚುತ್ತಾ ಇದೆ. ಆ ಮುಚ್ಚುವುದನ್ನು ಅದೇ ನಾನು ಹೇಳಿದ್ದು, ಎಲ್ಲ ಕೊಟ್ಟು ಮುಚ್ಚುತ್ತದೆ. ಆದರೆ ಅಲ್ಲಿ ಹಾಸ್ಟೆಲಲ್ಲಿ ಬಂದು ಕೂತು ಓದ್ತಾರೆ ಹೇಳುವಾಗ. ಇನ್ನೊಂದು ನಿಮಗೆ ಈಗ ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಮಕ್ಕಳಿಗೆ ಆಟೋಟ ಎಲ್ಲಿ ಉಂಟು? ನಮ್ಮ ಕಾಲದಲ್ಲಿ ಪ್ರತಿದಿನ ಒಂದು ಪಿರಿಯಡ್ ಆಟಕ್ಕೆ ಅಂತ ಇತ್ತು, ಒಂದು ಪಿರಿಯಡ್, ಅದು ಕೊನೆಯ ಪಿರಿಯಡ್ ಸಣ್ಣ ಮಕ್ಕಳಿಗೆ. ಈಗ ಆಟದ ಗ್ರೌಂಡೇ ಇಲ್ಲ. 5 ಮಾಳಿಗೆದು 6 ಫ್ಲೋರಿಂದು ಕಟ್ಟಡದಲ್ಲಿ ಸ್ಕೂಲ್ ನಡೆಯುವುದು. ಈ ಮಕ್ಕಳನ್ನು ಆಡಲಿಕ್ಕೆ ಬಸ್ಸಲ್ಲಿ ಎಲ್ಲೋ ಕರ್ಕೊಂಡು ಹೋಗೋದು, ಇದೆಲ್ಲ ಹೊಸ ಇದರಿಂದಾಗಿ ಎಲ್ಲ ಇದಾಗಿದೆ. ಆಟ ಪಾಠ ಎಲ್ಲವೂ ಕಡಿಮೆ ಆಗಿದೆ. ಇನ್ನೊಂದು ಕನ್ನಡಕ್ಕೆ ನನ್ನ ಇದು ಸ್ವಚ್ಛ ಕನ್ನಡ ಬೇಕು. ಅದು ಈಗಿನ ಮಟ್ಟಿಗೆ ಇರುವುದು ಯಕ್ಷಗಾನದಲ್ಲಿ ಮಾತ್ರ. ನೋಡಿ, ಯಾರು ನಾನೀಗ ಮಾತಾಡೋಕೆ ತುಳು ಬರ್ತದೆ ಅಥವಾ ನೀವು ಮಾತಾಡೋ ಇಂಗ್ಲೀಷ್ ಬರ್ತದೆ. ಆದರೆ ಯಕ್ಷಗಾನದಲ್ಲಿ ಅವ ಎಷ್ಟು ದೊಡ್ಡವಾದರೂ
ಕನ್ನಡ ಬಿಟ್ಟು ಆಚೆ ಹೋಗೋದಿಲ್ಲ. ಅಂಥ ಕನ್ನಡ ಉಳಿಬೇಕು. ಅದು ಹಾಲು ಹಾಳಾಗಬಾರದು. ಮಾತಾಡುವಾಗ ಹಾಳು ತಂದಿದ್ದೀರಾ ಅಂತ ಕೇಳುವಂಥ ಉಚ್ಚಾರ ಮಾಡಿದರೆ ಮಗು ಅದು ಹಾಳನ್ನೇ ಹೇಳ್ತದೆ, ಹಾಲು ಅಂತ ಹೇಳುವುದೇ ಇಲ್ಲ. ಉಚ್ಚಾರ ಸರಿ ಇರಬೇಕು, ಬರೆಯುವಂಥ ಶಬ್ದಗಳು ಸರಿ ಇರಬೇಕು, ಸಮಾಜಕ್ಕೆ ಒಳ್ಳೆಯ ಕನ್ನಡ ಕೊಡಬೇಕು. ಅದು ನಿಮ್ಮ ಒಂದು ಚಿಂತನೆ ಅನ್ನುವಂಥದ್ದು. ಈಗ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆಯಾದವರಿಗೆ ಒಂದಷ್ಟು ದೊಡ್ಡ ಜವಾಬ್ದಾರಿ ಹೇಳಿದ್ರಿ. ಈಗ ಜೊತೆಗೆ ಅಧ್ಯಕ್ಷೀಯ ಭಾಷಣ ಅನ್ನುವಂಥದ್ದು ಕೂಡ ಅಷ್ಟೇ ದೊಡ್ಡ ಪ್ರಮುಖವಾದ ವಿಚಾರ. ಒಂದಷ್ಟು ಆಶಯಗಳನ್ನು ಅಥವಾ ಒಂದಷ್ಟು ಚಿಂತನೆಗಳನ್ನು ಆ ಮೂಲಕ ಸಾಹಿತ್ಯ ಪ್ರೇಮಿಗಳ ಮೂಲಕ ಸಮಾಜಕ್ಕೆ ಕೊಡುವಂಥದ್ದು. ಸೊ ನೀವೀಗ ಅದರ ಬಗ್ಗೆ ಏನಾದರೂ ಆಲೋಚನೆ ಮಾಡಿದ್ದೀರಾ? ಅದೇ ಭಯ ನನಗೀಗ. ಯಾಕಂದರೆ ಯುವಜನ ಮೇಳಗಳಲ್ಲಿ ಭಾಷಣಕ್ಕೆ ಬಹಳಷ್ಟು ಬಹುಮಾನ ಬಂದಿತ್ತು. ಅದು ವಿಷಯ ಕೊಡ್ತಾರೆ, ಮಾತಾಡೋದು, ಮಾತನಾಡುವ ಶೈಲಿಯ ಮೇಲೆ ಕೊಡ್ತಾರೆ. ಗೊತ್ತಾಯ್ತಲ್ಲ, ರಾಜಕೀಯದಲ್ಲಿ ನಾನು ಆಗ ಹೇಳಿದಲ್ಲ, ಯಾವುದು ಸರಿ ಇರಲಿ ತಪ್ಪಿರಲಿ, ವಿರೋಧ ಪಕ್ಷ ನೀವು ವಿರೋಧ ಪಕ್ಷ ಆಗಿದ್ರೆ ಆಡಳಿತದವನನ್ನು ಬೈಬೇಕು, ಆಡಳಿತ ಪಕ್ಷದವರಾದರೆ ಇದೇ ಮಾಡ್ತಾ ಹೋಗುದು. ಅದನ್ನು ಯಾರು ತಿದ್ದುವುದು ಇದಿಲ್ಲ. ನೀವು ಮಾಡಿದ್ದೀರಾ ಅಂತ ಕೇಳಿದರೆ ನಾನು ಮಾಡಲಿಲ್ಲ, ಆದರೆ ಈ ವಿಷಯಗಳಿರುವುದು ಹಾಗೆ. ಆದರೆ ನಿಮ್ಮದನ್ನು ಆಳವಾಗಿ ಅಧ್ಯಯನ ಮಾಡಿ ಅದು ಸತ್ಯವ ಅಂತ ಇಣುಕಿ ನೋಡಿ ಭಾಷಣ ಮಾಡಲಿಕ್ಕೆ ರಾಜಕೀಯದವನಿಗೆ ಆಗುವುದಿಲ್ಲ. ಯಾಕಂದರೆ ಯಾರೋ ಬರ್ತಾರೆ, ಅಲ್ಲಿ ಹಾಗಾಯ್ತು ಅಂತ ಹೇಳುವಾಗ ಹೌದಾ ಅಂತ ಇವನು ಇದಾಯಿತು. ಆದರೆ ಇದು ಹಾಗಲ್ಲ. ಈ ಭಾಷಣ ಇದೆಲ್ಲ ಅದು ಮುಂದೆ ಉಳಿಯುವಂಥದ್ದು. ಅದನ್ನು ಭಾಷಣ ಬರೆದು ಕೊಟ್ಟಿದ್ದೇನೆ, ಆದರೆ ಒಳಗೆ ಭಯ ಇದೆ, ನಿಮ್ಮಂಥವ್ರು ಯಾರಾದರೂ ಅದನ್ನು ನೀನು ನೋಡಿ ಅಂತ ಏನೋ. ಆದರೆ ದೊಡ್ಡ ಭಾಷಣಗಾರರ ಹಾಗೆ ಅಲ್ಲ, ದೊಡ್ಡ ದೊಡ್ಡ ಶಬ್ದಗಳನ್ನು ಹಾಕಿ ಅಲ್ಲ, ಸಕ್ವಕ್ಕನೇ ಸರಳತೆಯಲ್ಲಿರೋದು. ನನ್ನ ಭಾಷಣವು ಸರಳತೆಯಲ್ಲಿ ಇರ್ತದೆ. ಓಕೆ, ಅಂದರೆ ಒಂದಷ್ಟು ಸಾಹಿತ್ಯ ಸಮ್ಮೇಳನಗಳಂತ ಹೇಳಿದ್ರೆ ಜನರನ್ನು ಸೇರಿಸಿಕೊಂಡು ಅವರಿಗೆ ಒಂದಷ್ಟು ಅರಿವು ಮೂಡಿಸಿ ಅವರನ್ನು ಒಂದು ಒಗ್ಗಟ್ಟಿನಲ್ಲಿ ಇಡುವಂಥದ್ದು. ಈಗ ಒಂದಷ್ಟು ಸವಾಲುಗಳು ಕೂಡ ಇದೆ ಗ್ರಾಮೀಣ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ. ಈಗ ಮುಖ್ಯವಾಗಿರುವಂಥದ್ದು ಕಸ್ತೂರಿ ರಂಗನ್ ವರದಿಯ ಬಗ್ಗೆ ಒಂದಷ್ಟು ಆತಂಕಗಳು ಇರುವಂಥದ್ದು. ಸರ್ಕಾರಗಳು ಆಕ್ಷೇಪಣೆಯನ್ನು ಸಲ್ಲಿಸ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಸಂಘ ಸಂಸ್ಥೆಗಳಲ್ಲಿ ಈಗ ನಿರ್ಣಯವನ್ನು ತೆಗೆದುಕೊಳ್ಳುವಂಥದ್ದು ಅಂಥದ್ದೆಲ್ಲವೂ ಕೂಡ ನಡೀತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಚಿಂತನೆಗಳು ಸಾಹಿತ್ಯ ಸಮ್ಮೇಳನದಲ್ಲಿ? ಸಾಹಿತ್ಯ ಸಮ್ಮೇಳನಕ್ಕೆ ಒಂದು ಅದು ಪ್ರಾಕೃತಿಕವಾಗಿ ಎಲ್ರಿಗೂ ಬರುವಂಥದ್ದು. ಅದು ಕಡಬ ತಾಲೂಕಿಗೆ ಸ್ವಲ್ಪ ಹತ್ತಿರ ಇರುವಂಥದ್ದು. ಕಸ್ತೂರಿ ರಂಗನ್ನ ಇದರಲ್ಲಿ ನಮ್ಮ ಹಸಿರನ್ನು ನೋಡಿ, ಕಾಡು ಕಡಿಬಾರ್ದು ಅಂತಲೂ ನಾವು ಹೇಳ್ತೇವೆ, ಕಾಡು ಉಳಿಬೇಕು ಅಂತಲೂ ಹೇಳ್ತೇವೆ. ಕಾಡಿನ ಒಳಗಿನವರು, ಕಾಡು ಕಡ್ದಾಗ ಕಾಡಿನ ಒಳಗಿನವರು ಎಲ್ಲಿ ಹೋಗಬೇಕು ಅಂತ ನಮ್ಗೆ ಗೊತ್ತಿಲ್ಲ. ಹಾಗೆಯೇ ಕಾಡಿನ ಈಗ ಇವತ್ತಾದರೂ ಕಾಡಿನ ಒಳಗಿರುವಂತಹ ಭಾಳಷ್ಟು ಕುಟುಂಬಗಳಿವೆ, ಬುಡಗಟ್ಟು. ಅವರಿಗೊಂದು ನೆಲೆ ಆಗಬೇಕು. ಈ ಎಲ್ಲ ಗೊಂದಲಗಳನ್ನು ಮೊದಲು ಪರಿಹರಿಸಬೇಕು. ಒಂದು ಹಸಿರು ಕ್ರಾಂತಿ ಬೇಕೇ ಬೇಕು. ಹಸಿರು ಇಲ್ಲದೆ ಮಳೆ ಇಲ್ಲ, ನೀರಿಲ್ಲ. ನಮಗೆ ನೀರು ಬೇಕು, ಬದುಕಿಲ್ಲ. ನಮಗೆ ನಲ್ಲಿ ನೀರು ಬೇಕೇ ಬೇಕು. ಹಾಗೆಂತ ಡ್ಯಾಮ್ ಆಗಬಾರ್ದು. ಈ ಎಲ್ಲವೂ ನಮ್ಮೊಳಗೆ ಉಂಟು, ವೈರುಧ್ಯಗಳು. ಅದೇ ಆದ ಕಾರಣ ಎಲ್ಲವನ್ನು ನಾನು ಹೇಳೋದು, ನೀವು ಏನೇ ಮಾಡಿ ಹಸಿರು ನಮ್ಮ ಉಸಿರು, ಅದನ್ನು ಉಳಿಸಲೇಬೇಕು. ಅದನ್ನು ನಿಮ್ಮ ಸಾಹಿತ್ಯವೇ ಮಾಡಿದರೂ ಕೂಡ ಹಸಿರೇ ಇಲ್ಲದಿರೆ ಉಸಿರೇ ಇಲ್ಲದಿರೆ ಸಾಹಿತ್ಯ ಎಲ್ಲಿ? ಆದ ಕಾರಣ ಹಸಿರು ಉಳಿಬೇಕು, ಉಸಿರಾಗಿರಬೇಕು. ನಮ್ಮ ಜಲರಾಶಿ ಇದೆಯಲ್ಲ ಅದನ್ನು ನಾವು ಉಳಿಸ್ಕೊಳ್ಬೇಕು. ಕಡಬಕ್ಕದೊಂದು ಪುಣ್ಯ ಏನು, ಒಂದು ಕಡೆಯಿಂದ ಕುಮಾರಧಾರೆ ಮಧ್ಯದಲ್ಲಿ ಹರಿದು ಬರ್ತಾ ಇದೆ, ಇನ್ನೊಂದು ಗುಂಡ್ಯ ನದಿ ಬರ್ತಾ ಇದೆ, ಅಲ್ಲಿ ದರ್ಪಣ ತೀರ್ತಾ ಇದೆ, ಇನ್ನೊಂದು ಆ ಬಿಳಿನೆಲೆಯಲ್ಲೊಂದು ಒಳ್ಳೆ ಇದೆ, ಚಿಕ್ಕ ಪುಟ್ಟದ್ದು ನಮ್ಮ ಇಲ್ಲಿ ಕುಂತೂರು ಕೆಮ್ಮಾರದವರೆಗೂ ನಮಗೆ ನೀರಿನ ಜಲರಾಶಿ ಇದೆ. ಅದನ್ನು ಉಳಿಸಿಕೊಳ್ಬೇಕು. ಶುದ್ಧ ನೀರು ಕುಡಿಲಿಕ್ಕೆ ಪ್ರತಿಯೊಬ್ಬನಿಗೂ ಸಿಗಬೇಕು, ಪ್ರಾಣಿ ಪಕ್ಷಿಗಳಿಗೆ ಸಮೇತ ಸಿಗಬೇಕು. ಅದಕ್ಕೆ ಜೀವಿಗಳಿಗೂ ಸಿಗಬೇಕು ಅಂತ ಮನುಷ್ಯ ಸಹಿತ ಅದು ನಮ್ಮ ಪುಣ್ಯ ಅಂತ ಹೇಳ್ಬೋದು. ಅಷ್ಟು ಹೊಳೆಗಳು ನದಿಗಳು ಸಿಕ್ಕಿತ್ತು. ಓಕೆ,
ಅದರ ಜೊತೆಗೆ ನಾನು ಆರಂಭದಲ್ಲಿ ಹೇಳಿದೆ, ಈಗಾಗಲೇ ಅವರು ಉಲ್ಲೇಖ ಮಾಡಿದರು, ಹೊಸ ಬದುಕು ಅನ್ನುವಂಥ ಅವರು ಬರೆದಿರುವಂಥ ನಾಟಕಕ್ಕೆ ಧರ್ಮಸ್ಥಳ ರತ್ನವರ್ಮ ಹೆಗ್ಗಡೆ ಪ್ರಶಸ್ತಿ ಬಂದಿರುವಂಥದ್ದು. ಬನ್ಸ್ ಮಹಿಳಾ ಸಮಾಜದಿಂದ ಸೇವಾ ರತ್ನ ಪುರಸ್ಕಾರ, ಮಣಿಕಾರ ಮಹಿಳಾ ಮತ್ತು ಯುವತಿ ಮಂಡಲದಿಂದ ಗೌರವ ಪ್ರಶಸ್ತಿ, ಡಾಕ್ಟರ್ ಶಿವರಾಮ ಕಾರಂತ ಸದ್ಭಾವನಾ ಪ್ರಶಸ್ತಿ, ಜೊತೆಗೆ ಕುಕ್ಕಾಜಿ ಕ್ಷೇತ್ರದಿಂದ ಕೊಡುವಂತಹ ತುಳುನಾಡ ಕಣ್ಮಣಿ ಪ್ರಶಸ್ತಿ, ಪುತ್ತೂರು ಪರ್ಲ್ ಸಿಟಿ ಪ್ರಶಸ್ತಿ, ಈಗಾಗಲೇ ಅವರು ಹೇಳಿದ ಹಾಗೆ ತುಳು ಸಿನಿಮಾದಲ್ಲಿನ ನಟನೆಗಾಗಿ ಉತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಸೊ ಸಾಹಿತ್ಯ ಕ್ಷೇತ್ರದ ಸಾಧನೆಗೂ ಕೂಡ ತಮಗೆ ಒಂದಷ್ಟು ಗೌರವ ಪುರಸ್ಕಾರಗಳು ಸಂದಿದೆ. ಸೊ ನಿಮ್ಮ ಒಂದು ಸಾಹಿತ್ಯ ಕ್ಷೇತ್ರದ ಈವರೆಗಿನ ಒಂದು ಪಯಣವನ್ನು ತಿರುಗಿ ನೋಡಿದಾಗ ಏನು ಅನಿಸ್ತದೆ ನಿಮಗೆ? ಈಗ ಬಂದಿರುವಂಥದ್ದು ಹೆಚ್ಚು, ಇನ್ನು ಹೋಗೋದಕ್ಕಿರೋದು ಹೆಚ್ಚು ಅಂತ? ಬಂದಿರುವುದೇ ಹೆಚ್ಚು. ಯಾಕಂದರೆ ಇನ್ನು ನಮ್ಮದು ಏನು ಗಾದೆ ಇದೆ ಅಲ್ಲ, ಈ ಕಡೆ ದೂರ ಆಗಿದೆ ಆ ಕಡೆ ಹತ್ತಿರ ಆಗಿದೆ ಅಂತ. ಹಾಗೆಂತಲ್ಲ, ಈಗ ನಾನು ಒಂದು ಕಾದಂಬರಿ ಬರೀತಾ ಇದ್ದೇನೆ, ಕೊನೆಯ ಹಂತಕ್ಕೆ ನನ್ನದೇ ಇದನ್ನು ಬರೀತಾ ಇದ್ದೇನೆ. ಸುಮ್ಮನೆ ಇರುವುದು ಬೇಡ ಅಂತ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ. ಆದರೆ ಪುತ್ತೂರು ಭಾಗದಲ್ಲಿ ಶಕ್ಕೋಕ ಈಗ ಕಾಣಿಸಿಕೊಳ್ಳೋದು ಕಡಿಮೆ ಆಗಿದೆ ಅನ್ನುವಂಥ ಒಂದು ಇಲ್ಲ, ಈಗ ಅಲ್ಲಲ್ಲ, ಹಾಗಲ್ಲ, ಈಗ ಕಡಿಮೆ ಆದ. ಯಾಕಂದರೆ ಇಲ್ಲಿ ನಮ್ಮ ಕಡೆಯಿಂದ ಜನಪ್ರತಿನಿಧಿ ಇದ್ದಾರೆ, ಅಶೋಕ್ ರೈ ಇದ್ದಾರೆ, ಸಮರ್ಥರಿದ್ದಾರೆ, ಯುವಕ ಇದ್ದಾರೆ, ಎಲ್ಲದರಲ್ಲೂ ಹಣಕಾಸು ಇದ್ದವರಾಗಿದ್ದಾರೆ, ಏನನ್ನು ಸಾಧಿಸಬಲ್ಲ ಛಲ ಇದ್ದವರಿದ್ದಾರೆ. ಮತ್ತು ನಾನೇನು ಬರಲಿ ಇಲ್ಲಿ ಬಂದು, ನಾನು ಅದರ ಮೊದಲಿದ್ದದ್ದು, ನಾನು ಸೋತರೂ ಇಲ್ಲಿದ್ದೆ. ಅದರ ಮೊದಲು MLA ಆಗಿದ್ದೆ. ಆಗ ಅದರ ಮೊದಲು ನಾನು MLA ಅಲ್ಲದಿದ್ದರೂ ಸಾರ್ವಜನಿಕ ಕೋಆಪರೇಟಿವ್, ಸಮಾಜ ಸೇವೆ, ಒಕ್ಕೂಟ ಎಲ್ಲದರಲ್ಲೂ ಇದ್ದೆ. ಯಾರಿಗೋ ಬೇಕಾಗಿ ಹೋರಾಟ ಮಾಡ್ತಿದ್ದೆ. ನನಗೆ ಹೋರಾಟದ ಗುಣ ಬಾಲ್ಯದಲ್ಲೇ ಇದ್ದ ಆದ ಕಾರಣ ನಾನು ಬರ್ತಾ ಇಲ್ಲ ಅಂತ ಹೇಳಿದರೆ, ಇದರಲ್ಲಿ ಕಚೇರಿಯಲ್ಲಿ ಬಂದು ಕೂತು ಮಾಡುವಂಥ ಪಕ್ಷದ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ. ಯಾರು ಯಾವುದಕ್ಕೆ ಚಕ್ವಕ್ಕನನ್ನು ಕರೆದ್ರು ಬರ್ತೇನೆ. ಎಲ್ಲಿ ಕರೆದಿದ್ದೀರಿ ನೀವು, ನಿಮ್ಮ ಕಾರ್ಯಕ್ರಮಕ್ಕೆ ಕರೆದ್ರೆ ಅಲ್ಲಿ ಬರ್ತೇನೆ, ಆ ಕಾರ್ಯಕ್ರಮ ಮುಗಿಸ್ತೇನೆ, ಯಾರಲ್ಲೋ 4 ಜನರಲ್ಲಿ ಮಾತಾಡಿ ಹೋಗ್ತೇನೆ. ಹಾಗೆ ಬಾಕಿ ಅನಗತ್ಯವಾಗಿ ಹೋಗುವುದಿಲ್ಲ. ಉಳ್ಳಾಲ ನನ್ನ ಕ್ಷೇತ್ರ, ಅಲ್ಲಿ ಕರೀತಾರೆ, ಅಲ್ಲಿ ಹೋಗ್ತೇನೆ. ಮಂಗಳೂರಿಗೆ ಕರೀತಾರೆ. ಈಗ ನನ್ನದು ಕರಾವಳಿಯೂ ಸೇರಿದಂತೆ ಹೆಚ್ಚು ಆ ಕಡೆಗೆ ಕರೆದಲ್ಲೆಲ್ಲ ಹೋಗ್ತೇನೆ. ಮತ್ತು ನೀವು ಆ ಫಂಕ್ಷನ್ಗೆ ಬಂದರೆ ನನ್ನನ್ನು ನೋಡ್ತೀರಿ, ಇಲ್ಲದಿದ್ರೆ ಗೊತ್ತಾಗೋದಿಲ್ಲ ಅಷ್ಟೇ. ಬರುವುದೆಲ್ಲ ಕಡೆ ಬರ್ತೇನೆ. ಶಕ್ಕೋಕ್ಕ ಬರ್ತಾರೆ, ಕರೆದಲ್ಲಿಗೆ ಬರ್ತಾರೆ ಈಗಲೂ ಕೂಡ. ಓಕೆ, ಅಂದರೆ ಮುಂಚಿನ ಹಾಗೆ ಬಂದು ಇಲ್ಲಿ ಕುಳಿತು ಕಚೇರಿಯಲ್ಲಿ ಕುಳಿತುಕೊಳ್ಳುವಂಥ ವಿಚಾರಗಳಿಲ್ಲ. ಈಗಲೂ ಆಗಲೂ ವ್ಯತ್ಯಾಸ. ಆಗ ಸಕ್ಕೋಕ್ಕನಿಗೆ ನೀವು ನೆನೆಸ್ಬೋದು, ಸಕ್ಕೋಕ್ಕನಿಗೆ ಏನು ಕೆಲಸ ಇಲ್ಲ ಅಂತ. ಹಾಗೆ ಚಕ್ಕೋಕ್ಕನಿಗೆ ಏನು ಪುರುಸೊತ್ತು ಇಲ್ಲ ಈಗಲೂ. ಅದೊಂದು ಇವತ್ತು ನಾನು ಜೀವಂತ ಇದ್ದೇನೆ ಅಂತ ನನಗೆ ಹೆಮ್ಮೆ. ಯಾಕಂದರೆ ನಾನು ಮಾಜಿಯಾಗಿ 8 ಕಳೆದು 9ನೇ ವರ್ಷ. ಇವತ್ತು ನನ್ನನ್ನು ನೀವೆಲ್ಲರೂ ಕರೀತಾರೆ ಅಂತ ಹೇಳಿದರೆ ಅದು ನನ್ನ ಮಟ್ಟಿಗೆ ದೊಡ್ಡ ಸಂಗತಿ. ನಿಮ್ಮ ಮೇಲೆ ಇಟ್ಟಿರುವ ಪ್ರೀತಿಗೆ ಸಾಕ್ಷಿ ಅಂತ. ಓಕೆ, ಸೊ ಬಹುಶಃ ಈ ಸಮಯ ನಿಮಗೆ ಒಂದಷ್ಟು ಸಾಹಿತ್ಯದಲ್ಲಿ ಹೆಚ್ಚು ತೊಡಗಿಸಿಕೊಳ್ಳಿಕ್ಕೆ ಈಗ ಸಮಯ ಸಿಕ್ಕಿದೆ. ಅವಾಗ ನೋಡಿ, ಸಾಹಿತ್ಯ ನೀವು ರಚನೆ ಮಾಡಬೇಕಿದ್ರೆ ನಿಮಗೆ ಯಾವುದೋ ಒಂದು ವಿಷಯ ಸಿಗಬೇಕು, ಅಥವಾ ಅದನ್ನು ಬರಿಬೇಕು. ಬರಿಬೇಕಿದ್ರೆ ನಾವು 4 ಜನರ ಜೊತೆ ಬೆರಿಬೇಕು, ಅಥವಾ ನೋಡಬೇಕು. ನೋಡುವುದು, ಕೇಳುವುದು, ಓದುವುದು, ಇದನ್ನು ಸೇರಿಸಿ ಸಾಹಿತ್ಯ. ಸೊ ಹಾಗೆ ಈಗ ಬರಿತಾ ಇದ್ದೀರಿ. ಸೊ ಇನ್ನು ಅಂತಿಮ ಹಂತಕ್ಕೆ ಬರ್ತದೆ ಅನ್ನುವಂಥದ್ದು. ಅದರ ಮಧ್ಯೆ ಈಗ ಒಂದು ದೊಡ್ಡ ಜವಾಬ್ದಾರಿ. ಕೊನೆಯದಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಈಗ ಸಾಹಿತ್ಯ ಪ್ರೇಮಿಗಳಾಗಿರ್ಬೋದು ಅಥವಾ ನಿಮ್ಮ ಒಂದು ಅಭಿಮಾನಿಗಳಾಗಿರ್ಬೋದು. ನಂದು ಒಂದೇ, ಸಮಾಜದಲ್ಲಿ ಸಾಹಿತ್ಯ ಅದು ಸಮಾಜದ ಉದ್ಧಾರಕ್ಕಾಗಿ ಇರುವಂಥದ್ದಾಗಬೇಕು. ಯಾರು ಬರೀತಾನ, ತಾನು ಬರೆದ ಸಾಹಿತ್ಯ ಸಮಾಜದಲ್ಲಿ 4 ಜನರನ್ನು ತಿದ್ದಿದ್ರು, ಅವರ ಮನಸ್ಸಿನಲ್ಲಿ ನಾನು ಹೀಗೆ ಒಳ್ಳೆಯದಾಗಬೇಕು ಅಂತ ಇದ್ದರೆ ಅದು ಸಾರ್ಥಕ. 1000 ಜನವನ್ನು ಮಾಡಬೇಕು ಅಂತಿಲ್ಲ. ಅಂಥ ಸಾಹಿತ್ಯ ಸಮಾಜಕ್ಕೆ ಬರಲಿ, ಸಮಾಜ ಒಳ್ಳೆಯದಾಗಲಿ, ಎಲ್ಲರಲ್ಲೂ ಕನ್ನಡ ಮನಸ್ಸು ಇರಲಿ ಅಂತ. ನೋಡಿ, ನಿಮಗೆ ಕನ್ನಡದ ಮನಸ್ಸೇ ಇಲ್ಲದಿದ್ದರೆ ಹವಾರಿಯು ಅಂತಲೇ ಕೇಳಲಿಕ್ಕೆ ನೀವು ಸ್ಟಾರ್ಟ್ ಮಾಡಿದರೆ, ನಾವು ಕನ್ನಡ ಪ್ರೇಮಿ ಅಂತ ಹೇಳಿದರೆ ಏನೂ ಪ್ರಯೋಜನ ಇಲ್ಲ. ನಾವು ಕನ್ನಡದಲ್ಲಿ ಬರುವ, ಏನೋ ಅಮೇರಿಕ ಇಂಗ್ಲೆಂಡ್ನವರು ಕನ್ನಡ ಮಾತಾಡೋ ಖುಷಿ ಆಗ್ತದೆ ಅಂತ. ಹಾಗೆಯೇ
ನಮ್ಮಲ್ಲಿ ನಾವು ಕನ್ನಡವನ್ನು ಉಳಿಸಿಕೊಂಡು ಸಮಾಜವನ್ನು ಬೆಳೆಸೋಣ ಅಂತ ಹೇಳೋದು ಮಾತಿನ ಜೊತೆಗೆ ಕೃತಿಯಲ್ಲೂ ಇರಲಿ ಅಂತ. ಇರಲಿ ಅಂತ. ಜೊತೆಗೆ ಈಗಿನ ಕ್ರೌರ್ಯವನ್ನು ಹೋಗಲಾಡಿಸುವಂಥ ಸಾಹಿತ್ಯಗಳು ಆದಷ್ಟು ಹೆಚ್ಚಿಗೆ ಬರಲಿ. ಸಾಹಿತ್ಯ ಮಾತ್ರ ಅಲ್ಲ, ಜನವು ಇವತ್ತು ಹಿಂದೆ ಪುರುಷರನ್ನೇ ನಾವು ಕ್ರೂರಿಗಳು ಅಂತ ಇದ್ದೆವು. ಇವತ್ತು ಯುವತಿಯರೇ ಕ್ರೂರಿಗಳ ಮಾತ್ರ ಅಲ್ಲ, ಅವರ ಕ್ರೌರ್ಯ ವಿಪರೀತ ಆಗ್ತಾಯಿದೆ. ಅಂಥದ್ದನ್ನು ಹೋಗಲಾಡಿಸುವಂಥ ಸಾಹಿತ್ಯ ಬರಲಿ, ಸಮಾಜ ಒಳ್ಳೆಯದಾಗಲಿ ಅಂತ ಆಶಿಸ್ತೇನೆ. ಓಕೆ, ಧನ್ಯವಾದಗಳು ಮೇಡಮ್. ಇಷ್ಟೊತ್ತು ಸವಿಸ್ತಾರವಾಗಿ ಮಾತನಾಡಿದ್ರಿ. ಜೊತೆಗೆ ಒಂದು ಹೊಸ ಉತ್ಸಾಹ ಕೂಡ ಇದೆ. ಜೊತೆಗೆ ಸಾಹಿತ್ಯ ಈಗ ಸಮ್ಮೇಳನದ 5ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದೀರಿ, ದೊಡ್ಡ ಜವಾಬ್ದಾರಿ. ಜೊತೆಗೆ ಸಾಹಿತ್ಯ ಆಸಕ್ತರಿಗೂ ಕೂಡ ಒಂದಷ್ಟು ಹೊಸ ನಿರೀಕ್ಷೆಗಳಿದೆ. ತಮ್ಮ ಒಂದು ಅಧ್ಯಕ್ಷತೆಯಲ್ಲಿ ನಡೆಯುವ ಕಾರ್ಯಕ್ರಮ ಹೇಗೆ ಹೊಸತನದಿಂದ ಕೂಡಿರುತ್ತೆ ಅನ್ನುವಂಥದ್ದು. ಸೊ ಒಂದು ಹೊಸ ಸಂದೇಶಗಳನ್ನು ಕೂಡ ಹೇಳಿದ್ರಿ, ಹೊಸ ಆಶಯಗಳನ್ನು ಕೂಡ ವ್ಯಕ್ತಪಡಿಸಿದ್ದೀರಿ. ಆ ಆಶಯಗಳೆಲ್ಲವೂ ಕೂಡ ಈಡೇರಲಿ. ಆ ಮೂಲಕ ಹೊಸ ಒಂದಷ್ಟು ಚಿಂತನೆಗಳು ಸಾಹಿತ್ಯ ಅಭಿಮಾನಿಗಳಲ್ಲಿ, ಸಾಹಿತ್ಯ ಆಸಕ್ತರಲ್ಲಿ ಮೂಡಿ ಬರಲಿ ಅನ್ನುವಂಥದ್ದು ನಮ್ಮ ಆಶಯ. ಕೃತಜ್ಞತೆಗಳೊಂದಿಗೆ ಅಭಿನಂದನೆಗಳನ್ನು ಮತ್ತೊಮ್ಮೆ ಸಲ್ಲಿಸ್ತಾರೆ. ಇದಾಗಿತ್ತು ಶಕುಂತಳಾ ಟಿ ಶೆಟ್ಟಿಯವರು ನಮ್ಮೊಂದಿಗೆ ಹಂಚಿಕೊಂಡಿರುವಂಥ ಅವರ ಒಂದಷ್ಟು ಅನಿಸಿಕೆಗಳು. ಈಗಾಗಲೇ ಕಾರ್ಯಕ್ರಮ 29ಕ್ಕೆ ನಡೆಯುವುದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳಾಗ್ತಾ ಇದೆ. ಸೊ ಕಾರ್ಯಕ್ರಮ ಇನ್ನೊಂದಷ್ಟು ಯಶಸ್ವಿಯಾಗಿ ನಡೆಯಲಿ, ಇನ್ನೊಂದಷ್ಟು ಹೊಸತನ ಸಾಹಿತ್ಯ ಕ್ಷೇತ್ರಕ್ಕೆ ಸಿಗಲಿ ಅನ್ನುವಂಥ ಹಾರೈಕೆಯೊಂದಿಗೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ನಮಸ್ಕಾರ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.